ವಿಶ್ವರೂಪ ದರ್ಶನ ಯೋಗ. ವಿಶ್ವರೂಪ. ಅರ್ಜುನ ಉವಾಚ ಮದ್ ಅನುಗ್ರಹಾಯ ಪರಮಂ ಗುಹ್ಯಂ ಆಧ್ಯಾತ್ಮ ಸಂಹಿತಂ ಯತ್ ತವ ಯೋಕ್ತಂ ವಚಸ್ತೇನ ಮೋಹೋ ಅಯಂ ವಿಗತ ಮಮ. ಅರ್ಜುನನು ಹೀಗೆ ಹೇಳಿದನು, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳ ಕುರಿತು ಉಪದೇಶ ಮಾಡಿದೆ, ಇದರಿಂದ ನನ್ನ ಮೋಹವು ನಾಶವಾಗಿದೆ. ನೋಡಿ, ನಾವು ಕೂಡ ಈಗ 10 ಅಧ್ಯಾಯ ಕೇಳಿದ್ದೇವೆ, ಆದ್ರೆ ನಮ್ದು ಎಷ್ಟು ಮೋಹ ನಾಶವಾಗಿದೆ. ನಮ್ದು ಅಂದ್ರೆ ಅಸುಲಭದಲ್ಲಿ ಹೋಗುದಿಲ್ಲ. ಅದು ಅಂದ್ರೆ ಗಿಡವಾಗಿ ಬಗ್ಗತ್ತು ಮರವಾಗಿ ಬಗ್ಗೀತೆ. ನನ್ನ ತಂದೆ ನನಗೆ ಇದೊಂದು ನನಗೆ ಒಳ್ಳೆದು ಅನ್ಕೊಂಡು ಡೈಲಿ ಬೆಳಿಗ್ಗೆ ಅಂದ್ರೆ ತಂದೆ ಎದುರು ಓದ್ಲಿಕ್ಕೆ ಇತ್ತು ಸ್ಕೂಲಲ್ಲಿ. ಅಂದ್ರೆ 1 ಗಂಟೆ ಓದ್ಬೇಕು ಬೆಳಿಗ್ಗೆ 7 ರಿಂದ 8, ಮತ್ತೆ ಓದಿ ಮತ್ತೆ ಶಾಲೆಗೆ ಹೋಗ್ಲಿಕ್ಕೆ. ಅದು ಕಂಪಲ್ಸರಿ. ಅವ್ರು ಎದುರು ಇರ್ತಾರೆ, ಕುತ್ಕೊಳ್ಳಿರ್ತಾರೆ, ಅಲ್ಲಿ ಓದ್ಲೇಬೇಕು. ಹಾಗೆ ಅವರು ಯಾವಾಗ ಹೇಳ್ತಿದ್ರು, ನನಗೆ ಕೆಲವೊಮ್ಮೆ ಓದ್ಲಿಕ್ಕೆ ಮನಸ್ಸಿಲ್ಲ, ಹಾಗಾಗಿ ಅವ್ರು ಹೇಳ್ತಿದ್ರು ಗಿಡವಾಗಿ ಬಗ್ಗತ್ತು ಮರವಾಗಿ ಬಗ್ಗೀತೆ. ಈಗ ನೀನು ಓದಿದ್ರೆ ಮತ್ತೆ ಮುಂದೆ ನೀನು ಓದ್ತೀಯಾ? ಇಲ್ಲ, ಹಾಗೆ ಓದು. ಅದೇ ರೀತಿ ಮೋಹ ಕೂಡ ಹಾಗೆ. ಮೋಹ ಸುಲಭದಲ್ಲಿ ಹೋಗುವುದಿಲ್ಲ. ಅದು ಅದಕ್ಕೆ ಮೋಹಕ್ಕೆ ಪ್ರಭುಪಾದ ಹೇಳುವಂಥದ್ದು ಅಹಂ ಮಮೇತಿ, ಅಹಂ ಮಮೇತಿ. ನಾನು 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 ಎಂಬುವನಿಲ್ಲಿ ನಾದವಾಗಿರುವ. ಅಂದ್ರೆ ಈ ನಾನು ಹೋದರೆ ಮತ್ತೆ ನಮ್ಗೆ ಗೋಲೋಕಕ್ಕೆ ಹೋಗಬಹುದು. ಈ ನಮ್ಗೆ ಅಡ್ಡ ಬರುವುದಿದೆ ನಾನು ಮಾಡಿದೆ, ಇದು ನನ್ನದು, ಈ ಹಣ ಸಂಪಾದನೆ ನಾನು ಮಾಡಿದೆ, ಇದು ಜಾಗ ನನ್ನದು, ಇದು ನನ್ನದು, ಇದು ನನ್ನದು, ಆ ರೀತಿ. ಹಾಗಾಗಿ ಇದಕ್ಕೆ ಒಂದು ಸಣ್ಣ ನನ್ನ ಒಂದು ಉದಾಹರಣೆ ಕೊಡ್ತೇನೆ. ಟ್ರೈನಲ್ಲಿ ನಾನು ಎಲ್ಲಿಂದ ಬರುವುದು, ಓಕೆ, ಎಲ್ಲಿಂದ ಬರುವುದು, ನಾನು ತಿರುಪತಿ ಶ್ರೀರಂಗಂ ಎಲ್ಲೇ ಹೋಗಿ ಬರುವಂಥದ್ದು. ಹಾಗೆ ಬರುವಾಗ ನನ್ನದು ರಿಸರ್ವೇಶನ್ ಸೀಟ್ ಇತ್ತು. ಬೆಳಿಗ್ಗೆ 9 o'clock ಏನೋ ರೀಚ್ ಆಗಲಿಕ್ಕೆ. ಹಾಗಾಗಿ ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದು ಜಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೀಟಿಂದ ಎದ್ದು ಒಂದು 6:30 ಅದೇ ನಾನು ಮಾಡ್ತಾ ಇದ್ದೆ. ಅಂದರೆ ರಾತ್ರಿ 10 ಗಂಟೆಗೆ ಮಲಗಿದ್ದೇನೆ, 4 ಗಂಟೆಗೆ ಇದ್ದೆ, ಮತ್ತೆ ಜಪ ಮಾಡ್ತಾ ಇದ್ದೆ. ಮತ್ತೆ ಸೀಟಲ್ಲಿ ಇರಲಿಲ್ಲ, ಅದನ್ನು ನಾನು ತೆಗೆದು ಅಲ್ಲಿ ಅಂದರೆ ಅದು ಕರೆಕ್ಟ್ ಆಗಿತ್ತು, ಖಾಲಿತ್ತು ಜಾಗ. ಮತ್ತೆ ಒಂದು ಪ್ಲೇಸಲ್ಲಿ ಕಣ್ಣೂರಲ್ಲಿ ಜನರು ಬಂದರು. ಜನರು ಬರುವಾಗ ಫಸ್ಟ್ ನಾನು ಅಲ್ಲಿ ಕೂತಿರುವಾಗ ಒಬ್ಬ ನಾನು ಸಹ ಕೇಳಿದ, ಸ್ವಲ್ಪ ನನಗೆ ಕೂತ್ಕೊಳ್ಳಿಕ್ಕೆ ಕೊಡ್ತೀಯಾ ಅಂತ. ಕೂತ್ಕೊಳ್ಳಿಕ್ಕೆ ಕೊಟ್ಟ ಮೇಲೆ ನಾನು ಬಿಟ್ಟೆ. ಅವನಿಗೆ ಬಿಡುವಾಗ ಇನ್ನೊಬ್ಬ ಬಂದ, ಸ್ವಲ್ಪ ಆಚೆ ಹೋಗ್ತೀಯ ಅಂತ. ಮತ್ತೆ ನಾನಲ್ಲಿ ಸ್ವಲ್ಪ ಸೈಡಿಗೆ ಬಂದೆ. ಮತ್ತೆ ನಾನು ಅಂದರೆ ನನಗೆ ಸ್ವಲ್ಪ ಇದಾಯಿತು, ನಾನು ಅಲ್ಲಿ ಎದ್ದೆ, ಯಾಕೆಂದರೆ ಕಂಜೆಸ್ಟೆಡ್ ಆಗಿತ್ತು 3 ಜನ. ಮತ್ತೆ ನಾನು ಬರ್ತೇನೆ 7:30 ಆಗುವಾಗ ಅಲ್ಲಿ ಕೂತ್ಕೊಳ್ಳಿಗೆ. ಅವ ಹೇಳ್ತಾನೆ, ಇದು ನನ್ನ ಸೀಟ್ ಅಂತ. ಆಕ್ಚುಲಿ ರಿಸರ್ವ್ ನಂದು, ಅದು ಕೂಡ ನಾನೇನು ಮಾತಾಡಲಿಲ್ಲ. ಹಾಗಾಗಿ ಜನರಿಗೆಲ್ಲ ನಾನು ಅಂದರೆ ಆಕ್ಚುಲಿ ನಮ್ದಲ್ಲ ಅದು ಟ್ರೈನು, ಆಕ್ಚುಲಿ ನಂದು ಕೂಡ ಅಲ್ಲ, ಅವಂದು ಕೂಡ ಅಲ್ಲ. ಅದು ನಾನು ಎಂತ ಹೇಳುದು, ಹಣ ಕೊಟ್ಟು ಆ ರಿಸರ್ವೇಶನ್ ಮಾಡಿದೆ. ಆದರೆ ನಾನು ಇನ್ನು ಇಳಿಯುವುದು 1-1.5 ಗಂಟೆ. ಯಾಕೆ ಅದರಲ್ಲಿ ಇದು ಮಾಡೋದು? ಹಾಗೆ ನಾನು ಅದನ್ನು ಬಿಟ್ಟುಬಿಟ್ಟೆ. ಆದರೆ ಜನರಿಗೆ ಎಂತ ಅಂದ್ರೆ ನಂದು ಸ್ವಲ್ಪ ಕೂತ್ಕೊಳ್ಳಿಕ್ಕೆ ಚಾನ್ಸ್ ಕೊಟ್ಟ ಬಿಡ ನಂದು. ಅದೇ ರೀತಿ ನಾವು ಕೂಡ ಎಂತ ಅಂದ್ರೆ ನಾವು ಈ ಜಾಗ ಪರ್ಚೇಸ್ ಮಾಡ್ತೇವೆ, ಮನೆ ಕಟ್ತೇವೆ, ಮತ್ತೆ ನಮ್ಗೆ ಬರುವಂಥದ್ದು ಎಂತ ನಂದು ಇಲ್ಲ ಸರ್, ಎಲ್ಲವೂ ಕೃಷ್ಣಂದೇ. ಆದ್ರೆ ನಮ್ಗೆ ಈಗ ಕೃಷ್ಣನಿಗೆ ರಿಲೇಟ್ ಮಾಡ್ಲಿಕ್ಕೆ ನಮ್ಗೆ ಅಲ್ಲಿ ಗೊತ್ತಿಲ್ಲ. ಕೃಷ್ಣನಿಗೆ ನಾವು ರಿಲೇಟ್ ಮಾಡ್ಬೇಕು. ಆಗ ಇಲ್ಲಿ ಅಂತ ಆಯ್ತಂದ್ರೆ ಇವನ ಮೋಹ ಹೋಯ್ತು. ಯಾಕಂದ್ರೆ ಎಲ್ಲವನ್ನು ಕೃಷ್ಣನಿಗೆ ರಿಲೇಟ್ ಮಾಡ್ತಾ ಇದ್ದಾನೆ. ನಮ್ಗೆ ಆ ಸುಲಭದಲ್ಲಿ ಹೋಗುದಿಲ್ಲ ಆ ಮೋಹ, ಅಹಂ ಮಮೇತಿ. ಹಾಗೆ ಅರ್ಜುನ ಹೀಗೆ ಹೇಳಿದ್ರು, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯ ಕುರಿತು ಉಪದೇಶ ಮಾಡಿದೆ, ಇದರಿಂದ ನನ್ನ ಮೋಹ ನಾಶವಾಯಿತು. ಕಮಲ ನೇತ್ರನೇ, ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದ್ದೇನೆ ಎಂದು ಕೊನೆಯಾಗದ ನಿನ್ನ ವೈಭವವನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಅಂದ್ರೆ ಈಗ ಅವನಿಗೆ ಕಮಲ ನೇತ್ರನೇ ಅಂತ ಹೇಳ್ತಿದ್ದಾನೆ. ಇದೆಲ್ಲ ಹೆಸರು ಗ್ಲೋರಿಫಿಕೇಶನ್ ಕೃಷ್ಣನಿಗೆ. ಕೃಷ್ಣನ ಕಣ್ಣು ಕಮಲದ ನೇತ್ರದ ಹಾಗೆ. ಇದಕ್ಕೆ ಪ್ರಭುಪಾದ್ ಕೂಡ ಒಮ್ಮೆ ಹೇಳಿದ್ದಾರೆ. ಅವರ ಈ
ಎಸ್, ಪ್ರಭುಪಾದ ಒಂದು ಭಾವಾರ್ಥದಲ್ಲಿ ಹೇಳಿದ್ದಾರೆ, ಭಾಗವತಮ ಇಲ್ಲಿ ಹೇಳಿದ್ದಾರೆ. ಪ್ರಭುಪಾದ ಎಂತ ಹೇಳುದು ಅಂದ್ರೆ, ಪ್ರಭುಪಾದ ರಾಧಾ ದಾಮೋದರ ಟೆಂಪಲ್ ಅಲ್ಲಿ ಇದ್ರು. ಅವರು ಸನ್ಯಾಸ ಆದ ಮೇಲೆ 10 ವರ್ಷ ಮತ್ತೆ ಅವರು ಅಮೆರಿಕಕ್ಕೆ ಹೋದದ್ದು. ಇನಿಷಿಯಲಿ ಮೊದಲ ಸ್ಕಂದ ಭಾಗವತಂ ಅವ್ರು ಬರ್ತದ್ದು ಅಲ್ಲಿ. ಹಾಗಾಗಿ ಅವರ ರಾಧಾ ದಾಮೋದರ್ಗೆ ಅವರ ಹತ್ತಿರ ಅವರದು ರೂಮ್ ಇತ್ತು. ಅದರ ಹಿಂದೆ ಈ ಸೈಡ್ ರೈಟ್ ಸೈಡ್ ಅಲ್ಲಿ ಬರುವಂತದ್ದು ರೂಪ ಗೋಸ್ವಾಮಿ ಮತ್ತೆ ಜೀವ ಗೋಸ್ವಾಮಿ ಸಮಾಧಿ. ಈಗ ನಿನ್ನೆ ನಾನು ಉಪದೇಶ ಅಮೃತ ಹೇಳಿದ ರೂಪ ಗೋಸ್ವಾಮಿ. ಹಾಗಾಗಿ ಪ್ರಭುಪಾದ ಅವರ ಒಂದು ಇದರಲ್ಲಿ ಬರ್ತಿದ್ದಾರೆ ಎಂತಂದ್ರೆ, ರೂಪ ಗೋಸ್ವಾಮಿ ಮತ್ತೆ ಜೀವ ಗೋಸ್ವಾಮಿಯ ಕಣ್ಣು ಲೋಟಸ್ ಪೆಟಲ್ ತರ ಇತ್ತಂತೆ. ಪ್ರಭುಪಾದಲ್ಲಿ ಗ್ಲೋರಿಫಿಕೇಶನ್ ಮಾಡಿದ್ದಾರೆ. ಮತ್ತೆ ಅವರು ಅವರಿಗೆ ಮಾರ್ಗದರ್ಶನ ನೀಡ್ತಾ ಇದ್ರು. ಯಾಕಂದ್ರೆ ಪ್ರಭುಪಾದ ಬರೀತಾ ಇದ್ದದ್ದು ರಾತ್ರಿ 12 ಗಂಟೆಯಿಂದ 5 ಗಂಟೆಗೆ. ಆಗ ಅವ್ರು ಬಂದು ಎಸ್ ಹೀಗೆ ಮಾಡು ಹೀಗೆ ಮಾಡು. ಮತ್ತೆ ಲಾಸ್ಟ್ಗೆ 65ರಲ್ಲಿ ಅವರಿಗೆ ಇಂಡಿಕೇಶನ್ ಕೊಟ್ಟದ್ದು ಯಾರು, ರೂಪ ಗೋಸ್ವಾಮಿ ಮತ್ತೆ ಜೀವ ಗೋಸ್ವಾಮಿ. ಎಸ್ ಈಗ ನೀನು ಹೋಗ್ಬೋದು ಅಂತ. ಮತ್ತೆ ಅವ್ರು ಇಂಡಿಕೇಶನ್ ಕೊಟ್ಟ ನಂತರ ಮತ್ತೆ ಅವ್ರು ಸ್ಟಾರ್ಟ್ ಮಾಡಿದ್ರು ಅವ್ರ ಅಮೆರಿಕ ಯಾತ್ರೆ. ಹಾಗಾಗಿ ಅಲ್ಲಿ ಪ್ರಭುಪಾದ್ ಮೆನ್ಷನ್ ಮಾಡ್ತಾರೆ ಎಂತಂದ್ರೆ, ರೂಪ ಗೋಸ್ವಾಮಿ ಮತ್ತು ಜೀವ ಗೋಸ್ವಾಮಿಯ ಕಣ್ಣು ಲೋಟಸ್ ಪೆಟಲ್, ಇಲ್ಲಿ ಕಮಲ ನೇತ್ರ, ಆ ಕಮಲ ನೇತ್ರ ತರ ಅವರ ಕಣ್ಣಿತ್ತ ಅಂತ ನೋಡಿ. ಅವರು ಮಾಮೂಲಿ ಜನ ಅಲ್ಲ, ಅವರು ಮಂಜರೀಸ್ ಅಂದ್ರೆ ಕೃಷ್ಣನ ಅಸೋಸಿಯೇಟ್ಸ್, ಅಂದ್ರೆ ರಾಧಾರಾಣಿಯ ಅಸೋಸಿಯೇಟ್ಸ್. ಹಾಗಾಗಿ ಇಲ್ಲಿ ಅರ್ಜುನ ಕೂಡ ಗ್ಲೋರಿಫೈ ಮಾಡ್ತಾನೆ, ಕಮಲ ನೇತ್ರನೇ ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದೆನು, ಎಂದೂ ಕೊನೆಯಾಗದ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ನೋಡಿ, ಕೃಷ್ಣನ ಅರ್ಥ ಮಾಡ್ಲಿಕ್ಕೆ ತುಂಬಾ ಕಷ್ಟ, ಆದ್ರೆ ಅರ್ಜುನ ಅರ್ಥ ಮಾಡಿದ್ದಾನೆ. ಯಾಕೆಂದ್ರೆ ಅವ ಫಸ್ಟ್ ಆಫ್ ಆಲ್ ಶುದ್ಧ ಭಕ್ತ, ಮತ್ತೆ ಅವ ಶರಣಾಗತನಾಗಿದ್ದಾನೆ. ನಾವು ಕೃಷ್ಣನಿಗೆ ಶರಣಾಗತನಾಗದೆ ನಮ್ಗೆ ಅರ್ಥ ಆಗುದಿಲ್ಲ. ಪ್ರಭುಪಾದ ಹೇಳುವಂಥದ್ದು, ನನ್ನ ಹೆಚ್ಚಿನವರು ಅಂದ್ರೆ ಪ್ರಭುಪಾದ ಅಮೆರಿಕಕ್ಕೆ ಹೋಗುವಾಗ ಅಲ್ಲಿ ನನ್ನ ಪ್ರಕಾರ ಹೀಗೆ, ನನ್ನ ಪ್ರಕಾರ ಹಾಗೆ, ನನ್ನ ಪ್ರಕಾರ ಹೀಗೆ. ಪ್ರಭುಪಾದ ಹೇಳ್ತಾರೆ, ನೀನು ಯಾರು ಕೃಷ್ಣನ ಎದುರು, ನೀನು ಯಾರು ನಿನ್ನ ಪ್ರಕಾರ ಕೊಡ್ಲಿಕ್ಕೆ? ನನ್ನ ಪ್ರಕಾರ ಏನಿಲ್ಲ, ಕೃಷ್ಣನ ಪ್ರಕಾರ. ಅದು ಜನರು ನನ್ನ ಪ್ರಕಾರ ಹೀಗೆ. ಯಾಕೆ? ಅಹಂ ಮಮೇತಿ, ನಾನು ನಾವು ನಮ್ಮ ಪ್ರಕಾರ ಏನಿಲ್ಲ, ಕೃಷ್ಣನ ಪ್ರಕಾರ ಹೋಗ್ಬೇಕು. ಇದರಿಂದ ನಮಗೆ ನಮ್ಮ ಟೈಮ್, ಎನರ್ಜಿ ಎಲ್ಲವೂ ಸೇವ್ ಆಗ್ತದೆ. ಪರಮ ಪ್ರಭುವೇ ಪುರುಷೋತ್ತಮನೇ ನೋಡಿ ಹೊಗಳ್ತಾ ಇದ್ದಾರೆ, ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುತ್ತಿದ್ದೇನೆ. ಅಂದ್ರೆ ಆಕ್ಚುಲಿ ಇದು ವಾಸ್ತವ ಸ್ಥಿತಿ, ವಿಶ್ವರೂಪ ವಾಸ್ತವ ಸ್ಥಿತಿ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ, ಇದು ವಾಸ್ತವ ಸ್ಥಿತಿ. ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿರುವೆ ಎಂದು ಕಾಣಲು ಬಯಸುತ್ತೇನೆ, ನಿನ್ನ ಆ ರೂಪ ನೋಡಲು ಬಯಸುತ್ತೇನೆ. ಆದರೂ ನೀನು ನಿಂದ ಆ ವಿಶ್ವರೂಪ ನೋಡಲು ಇಚ್ಛೆ ಪಡುತ್ತೇನೆ. ಓ ಪ್ರಭುವೇ, ಯೋಗೀಶ್ವರನೇ, ನಿನ್ನ ವಿಶ್ವರೂಪ ನಾನು ನೋಡಬಲ್ಲೆ ಎಂದು ನೀನು ಭಾವಿಸೆಯಾದರೆ ಆ ನಿನ್ನ ಅಪರಿಮಿತ ವಿಶ್ವರೂಪನು ತೋರಿಸು. ಹೇಗಂದ್ರೆ ಪ್ರಭುಪಾದ ಹೇಳ್ತಾರೆ, ಮೀಕ್ ಅಂಡ್ ಹಂಬಲ್ನೆಸ್ ಆರ್ ದಿ, ಇಟ್ ಶುಡ್ ಬಿ ಲೈಕ್ ಎ ಕಂಠಿಮಾಲ. ಪ್ರಭುಪಾದ ಹೇಳುವಂಥದ್ದು ಮೀಕ್ ಅಂದ್ರೆ ತುಂಬಾ ನಮ್ರತೆ, ಮತ್ತೆ ಅದೇ ಹಂಬಲ್ ತುಂಬಾ ನಮ್ರತೆ. ಯಾವಾಗ್ಲೂ ನಾವು ಭಕ್ತರಂದ್ರೆ ಇದು ಅವರದು ಕಂಠಿಮಾಲ ತರ ಇರ್ಬೇಕಂತೆ. ಇಲ್ಲಿ ಆ ಲಕ್ಷಣ ಕಾಣ್ತಾ ಉಂಟು ಅರ್ಜುನ ಅಂತ ನೋಡಿ. ಆಕ್ಚುಲಿ ಅರ್ಜುನ ಅವನಿಗೆ ಅರ್ಹತೆ ಅಂತ ನೋಡುವಂಥದ್ದು. ಅದು ಕೂಡ ಎಂತ ಹೇಳ್ತಾನೆ, ನಿನ್ನ ವಿಶ್ವರೂಪ ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವೆ. ಆದರೆ ಟೋಟಲ್ ಅವನಿಗೆ ಅಲ್ಲಿ ಪೂರ್ತಿ ಕಂಟ್ರೋಲ್ ಅವನಿಗೆ ಕೊಡ್ತಾನೆ, ಕೃಷ್ಣನ್ಗೆ. ಎಸ್, ಭಾವಿಸಿದ್ರೆ ಆ ನಿನ್ನ ಅಪರಿಮಿತ ವಿಶ್ವರೂಪ ತೋರಿಸು. ಇದು ಶುದ್ಧ ಭಕ್ತರ ಲಕ್ಷಣ. ನೋಡಿ, ಪ್ರಭುಪಾದ ಹೇಳ್ತಾರೆ, ಎಲ್ಲ ಈ ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಅರ್ಜುನನ ಮಾತಲ್ಲಿ ಗೊತ್ತಾಗ್ತದೆ ಅವ ಶುದ್ಧ ಭಕ್ತ ಅಂತ. ಆದ್ರೂ ಕೂಡ ಜನರು ಅಂತಂದ್ರೆ, ಕೌರವರು ಕೂಡ ಒಳ್ಳೆಯವರು, ದುರ್ಯೋಧನ ಒಳ್ಳೆ, ಕರ್ಣ ಒಳ್ಳೆಯವ. ನೋಡಿ ಹೇಗೆ ಅಂದ್ರೆ, ನಾನು ಸಣ್ಣ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ನಾನು ಕಾಲೇಜಲ್ಲಿ ಇರುವಾಗ, PUC ಅಲ್ಲಿ ಇರುವಾಗ ನನಗೆ ಕನ್ನಡ ಇತ್ತು ಆಪ್ಷನ್. ಕನ್ನಡದಲ್ಲಿ ಈ ಸ್ವಲ್ಪ ಇತ್ತು, ಈ ಕ್ಲಾಸಲ್ಲಿ ಲೆಕ್ಚರರ್ ಹೇಳ್ತಾ ಇದ್ರು. ಆದ್ರೆ ಸತ್ಯ ಹೇಳ್ತಾನೆ, ಎಲ್ಲರೂ ಮಾಯವಾದಿಗಳು ಈ ಕನ್ನಡ ಲೆಕ್ಚರ್ ಯಾರೇ ಇರಲಿ. ಯಾಕೆಂದ್ರೆ ಅಲ್ಲಿ ಗ್ಲೋರಿಫಿಕೇಶನ್ ಯಾರನ್ನು ಮಾಡುವಂಥದ್ದು, ಇದು ಸರಿ ಕರೆಕ್ಟ್ ನಮ್ಗೆ ಅನ್ಕೊಂಡು, ಕರ್ಣ ದುರ್ಯೋಧನನ್ ಗ್ಲೋರಿಫೈ ಮಾಡುವಂಥದ್ದು ಹೆಚ್ಚಿನವರು. ಈಗ ನೋಡಿ, ಬೇರೆ ಬೇರೆ ಈ ಎಂತ ಹೇಳೋದು ಕವಿಗಳೆಲ್ಲ ಇದ್ದಾರೆ, ಅವರಿಗೆ ಆ ಪ್ರಶಸ್ತಿ ಈ ಪ್ರಶಸ್ತಿ ಎಲ್ಲ ಸಿಗ್ತದೆ. ಎಲ್ಲರೂ ಗ್ಲೋರಿಫೈ ಯಾರನ್ನು ಮಾಡುವಂಥದ್ದು ಅರ್ಜುನನಲ್ಲ. ಯಾಕೆಂದ್ರೆ ಇದು ನನಗೆ ಕರೆಕ್ಟ್ ನೆನಪುಂಟು, ನನ್ನ ನೆನಪು ಏನು ಇದಾಗಲಿಲ್ಲ, ಕರೆಕ್ಟ್ ಉಂಟು.
ಗ್ಲೋರಿಫಿಕೇಶನ್ ಇವರನ್ನು. ಆದರೆ ಈ ಭಕ್ತಿಗೆ ಬಂದ ಮೇಲೆ ನಮ್ಗೆ ಗೊತ್ತಾಗ್ತದೆ ಯಾರಂತ, ನಾವು ಯಾರನ್ನು ಗ್ಲೋರಿಫೈಡ್ ಮಾಡಬೇಕು. ಅದಕ್ಕೆ ಹೇಳುದು ಎಲ್ಲರೂ ಪ್ರಭುಪಾದ ಯಾಕೆ ಹೇಳ್ತಾರೆ, ಈಗ ಕಲಿಯುಗದಲ್ಲಿ ಒಂದೊಂದು ದ್ವಾಪರ ಯುಗದಲ್ಲಿ ಒಂದು ಧೃತರಾಷ್ಟ್ರ ಇದ್ದ, ಈಗ ಎಲ್ಲ ಮನೆಯಲ್ಲಿ ಧೃತರಾಷ್ಟ್ರ ಇದ್ದಾರೆ. ಯಾಕೆಂದ್ರೆ ಎಲ್ಲರಿಗೂ ಅಸೂಯೆ ಕೃಷ್ಣನ ಮೇಲೆ. ಮತ್ತೆ ಈ ಕೌರವರನ್ನು ಯಾಕೆ ಗ್ಲೋರಿಫೈ ಮಾಡುವಂಥದ್ದು, ಯಾಕೆಂದ್ರೆ ಅವ ಕೂಡ ಆಸುರಿ ಅವನ ಹತ್ರ ಉಂಟು. ಈಗ ಹೇಗಂದ್ರೆ ಈ ಒಬ್ಬ ಕಳ್ಳ ಒಬ್ಬ ಇದ್ದಾನೆ, ಅಲ್ಲಿ ಇನ್ನೊಬ್ಬ ಮನುಷ್ಯ ಬರ್ತಾನೆ, ಅವ ಒಳ್ಳೆಯವ, ಆದ್ರೆ ಕಳ್ಳ ಅಂತ ಎಣಿಸೋದು, ಅವ ಕೂಡ ಕಳ್ಳ. ಈಗ ಹಳದಿ ರೋಗದ ಜಾಂಡಿಸ್ನವನಿಗೆ ಎಲ್ಲವೂ ಹಳದಿ ಕಾಣ್ತದೆ. ಅದೇ ರೀತಿ ಎಲ್ಲರೂ ಪ್ರಭುಪಾದ ಹೇಳ್ತಾರೆ, ಎಲ್ಲರಿಗೆ ಅಸೂಯೆ ಕೃಷ್ಣನ ಮೇಲೆ, ಆದ ಕಾರಣ ಅವರನ್ನು ಗ್ಲೋರಿಫೈ ಮಾಡೋದು. ಆದ್ರೆ ಪ್ರಭುಪಾದ ಹೇಳ್ತಾರೆ, ಈ ಶ್ಲೋಕ ಅಲ್ಲ, ತುಂಬಾ ಕಡೆ ಗೊತ್ತಾಗ್ತದೆ ಅರ್ಜುನ ಶುದ್ಧ ಭಕ್ತ ಅಂತ. ಯಾಕೆಂದ್ರೆ ಅವನ ಒಂದು ಮಾತಿನಿಂದ ಗೊತ್ತಾಗ್ತದೆ. ಇಲ್ಲಿ ಅಂತ ಹೇಳುದವ, ನಿನ್ನ ವಿಶ್ವರೂಪ ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವಾಗ ಅಲ್ಲಿ ಅಹಂಕಾರ ಇಲ್ಲ, ಟೋಟಲ್ ಕೃಷ್ಣನಿಗೆ ಶರಣ ಆಗುತ್ತೆ. ಆಕ್ಚುಲಿ ಕ್ವಾಲಿಫೈಡ್, ಅದು ಕೂಡ ಅಲ್ಲಿ ಕೃಷ್ಣನಿಗೆ ಆ ರೀತಿಯನ್ನು ಹೇಳ್ತಾ ಇದೆ. ಸಾರಿ, ದೇವೋತ್ತಮ ಪರಮಪುರುಷನು ಹೇಳಿದನು, ಪ್ರೀತಿಯ ಮಗನಾದ ನನ್ನ ಪ್ರೀತಿಯ ಅರ್ಜುನ, ನನ್ನ ಸಿರಿಗಳ ನಾನಾ ವಿಧವಾದ ದಿವ್ಯ ವರ್ಣಗಳ ನನ್ನ ಕೋಟ್ಯಾಂತರ ರೂಪಗಳನ್ನು ನೋಡು. ಎಸ್, ಈ ಕೋಟ್ಯಾಂತರ ರೂಪ ತೋರಿಸ್ತಾ ಇದ್ದಾನೆ. ಅರ್ಜುನ, ನೀನು ಏನನ್ನು ನೋಡಲು ಬಯಸುತ್ತೀಯೋ ಅದೆಲ್ಲವನ್ನು ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು. ಎಂತೆಲ್ಲ ನಿನಗೆ ನೋಡ್ಲಿಕ್ಕೆ ಇಚ್ಛೆ ಉಂಟು, ಒಮ್ಮೆ ಈ ದೇಹದಲ್ಲಿ ನೋಡು. ನೀನು ಈಗ ಏನು ನೋಡಲು ಬಯಸುತ್ತೀಯೋ ಮತ್ತೆ ಮುಂದೆ ಏನನ್ನು ನೋಡಲು ಬಯಸಬಹುದೋ ಅದೆಲ್ಲವನ್ನು ಈ ವಿಶ್ವರೂಪ ನಿನಗೆ ತೋರಿಸುವುದು. ಚರಾಚರವಾದದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇಲ್ಲಿವೆ. ಎಲ್ಲವೂ ಈ ಒಂದು ಸ್ಥಳದಲ್ಲಿದೆ. ನಿಮಗೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲ ಕೂಡ ನಿನಗೆ ನೋಡ್ಬೋದು. ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ, ಈ ಕಣ್ಣಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ. ಆದ್ರೂ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ, ನನ್ನ ಐಶ್ವರ್ಯ ಯೋಗವನ್ನು ನೋಡು. ಈಗ ನೋಡಿ, ಇಲ್ಲಿ ಕೃಷ್ಣವನಿಗೆ ದಿವ್ಯವಾದ ಕಣ್ಣು ಕೊಡ್ತಾನೆ. ಈಗ ನಾವು ಕೆಲವು ಫಿಲ್ಮ್ಗೆಲ್ಲ 3D ಗ್ಲಾಸ್ ಬೇಕು, ಇಲ್ಲದಾದ್ರೂ ಫಿಲ್ಮ್ ನೋಡ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿ ಈಗ ಒಬ್ಬ ಬಂದು ಪ್ರಭುಪಾದ ಹತ್ರ ಅಮೆರಿಕದಲ್ಲಿ, ಸ್ವಾಮೀಜಿ ನನಗೆ ಕೃಷ್ಣ ತೋರಿಸಿ. ಪ್ರಭುಪಾದ ಹೇಳಿದ್ರು, ಕೃಷ್ಣ ಆಟದ ಗೊಂಬೆ ಅಲ್ಲ ಹಾಗೆ ತೋರಿಸ್ಲಿಕ್ಕೆ. ಅಲ್ಲ, ನೀವು ಹೇಳ್ತೀರಿ ನಿಮ್ಮ ಕೃಷ್ಣ ಭಜನೆಯಲ್ಲಿ ಕೃಷ್ಣ ತೋರಿಸ್ತೀರಾ ಅಂತ. ಅದಕ್ಕೆ ಪ್ರಭುಪಾದ ಹೇಳಿದ್ರು, ನಾನು ಈಗ ಕೃಷ್ಣನ್ ನೋಡಿದ್ದೇನೆ ಅಂತ ಹೇಳಿದೆ, ನೀನು ನಂಬ್ತೀಯ? ನನಗೆ ನಂಬಿಕೆ ಇಲ್ಲ. ಅದು ನನಗೆ ನಂಬಿಕೆ ಇಲ್ಲ. ನೀವು ಕೃಷ್ಣ ನೋಡ್ಲಿಲ್ಲ, ನನಗೆ ನಂಬಿಕೆ ಇಲ್ಲ. ಹಾಗಾದ್ರೆ ನಿನ್ನ ಪ್ರಶ್ನೆ ಕೂಡ ಸರಿಯಾದಲ್ಲ, ನೀನು ಹೋಗು ಅಂತ ಹೇಳ್ತಾರೆ. ನೋಡಿ, ಪ್ರಭುಪಾದ ಹೇಳ್ತಾರೆ, ನಮ್ಗೆ ಕೃಷ್ಣನ್ ನೋಡ್ಬೇಕಿದ್ರೆ ನಮಗೆ ಅಂತ ಕಣ್ಣು ಬೇಕು. ಈ ಕಣ್ಣಲ್ಲಿ ನಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ. ಅಂತ ಕಣ್ಣು ಅಂದ್ರೆ ಅಂತ ಕಣ್ಣು ಸೇಮ್, ಆದ್ರೆ ಈಗ ಕ್ಯಾಟ್ರಾಕ್ಟ್ ಆಗಿದೆ. ಆ ಕ್ಯಾಟ್ರಾಕ್ಟ್ ಅನ್ನು ತೆಗಿಬೇಕು. ಕ್ಯಾಟ್ರಾಕ್ಟ್ ಅನ್ನು ಹೇಗೆ ತೆಗೆಯುವಂಥದ್ದು? ಕಣ್ಣಿಗೆ ಪರೆ ಬಂದಿದೆ, ಪರೆ, ಅದನ್ನು ಹೇಗೆ ತೆಗೆಯುವಂಥದ್ದು? ಸಾಧನೆ ಮಾಡಬೇಕು, ಜಪ ಮಾಡಬೇಕು, ಕೀರ್ತನೆ ಮಾಡಬೇಕು, ಓದಬೇಕು, ಭಕ್ತರ ಸಂಘ ಮಾಡಬೇಕು, ಸೇವೆ ಮಾಡಬೇಕು ಕೃಷ್ಣನ. ಇಂದ್ರಿಯ ಸುಖ ಸೇವೆ ಅಲ್ಲ, ಕೃಷ್ಣನ ಸೇವೆ. ಮತ್ತೆ ನಮ್ಗೆ ಗುರು ಮತ್ತೆ ಕೃಷ್ಣನ ಕೃಪೆಯಿಂದ ಕಾಣಬಹುದು. ಅಲ್ಲಿ ಕೂಡ ನೋಡಿ, ಅಲ್ಲಿ ಕೂಡ ನೆಕ್ಸ್ಟ್ ಪ್ರೊಸೆಸ್ ಉಂಟು. ಈಗ ಇಷ್ಟೆಲ್ಲ ಮಾಡಿ ಗುರು ಮತ್ತೆ ಕೃಷ್ಣನ ಕೃಪೆ ಇದ್ರೆ ಮತ್ತೆ ನಮಗೆ ಕಾಣಬಹುದು. ಆದ್ರೆ ನಮ್ಗೆ ಅಂತ ಇಮಿಡಿಯೇಟ್, ಇವತ್ತು ನಾನು ಹಣ ಆಗ್ತಾ ಇದ್ದೇನೆ, ನಾಳೆ ಅದು ಡಬಲ್ ಆಗ್ಬೇಕು. ಇದು ಕಲಿಯುಗ, ಅಂದ್ರೆ ಇನ್ಸ್ಟಾ, ಇವತ್ತು ಆಗ್ತೇನೆ ನಾಳೆ ಡಬಲ್ ಆಗ್ಬೇಕು. ಈ ರೀತಿ ಆಗುದಿಲ್ಲ. ಕೃಷ್ಣನ್ ನೋಡ್ಲಿಕ್ಕೆ ಅದರದ್ದು ಪ್ರೊಸೆಸ್ ಉಂಟು. ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ. ಈಗ ಒಬ್ಬ ಇಂಜಿನಿಯರಿಂಗ್ PUC ಆದ್ಮೇಲೆ ಇಮಿಡಿಯೇಟ್ ಅವನಿಗೆ ಇಂಜಿನಿಯರಿಂಗ್ ಆಗ್ತದಾ? ಇಲ್ಲ. ಒಂದು ಒಳ್ಳೆ ಕಾಲೇಜ್ ಸೇರ್ಬೇಕು, ಮತ್ತೆ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಏಯ್ತ್ ಪಾಸ್ ಆದ್ಮೇಲೆ ಮತ್ತೆ ಅವನಿಗೆ ಆ ಇಂಜಿನಿಯರಿಂಗ್ ಅವನಿಗೊಂದು ಇದು ಸಿಗ್ತದೆ, ಅವ ಇಂಜಿನಿಯರ್ ಆಗ್ತಾನೆ. ಅದೇ ರೀತಿ ಪ್ರಭುಪಾದ ಹೇಳಿದ್ರೆ, ಆಫ್ಟರ್ ಆಲ್ ಒಂದು ಇಂಜಿನಿಯರ್ಗೆ ಅಷ್ಟು ಬೇಕು, ಮತ್ತೆ ಕೃಷ್ಣನ್ ನೋಡ್ಲಿಕ್ಕೆ ಕ್ವಾಲಿಫಿಕೇಶನ್ ಇಲ್ವಾ? ಉಂಟು. ನಾವು ಸಾಧನೆ ಮಾಡ್ಬೇಕು. ನಮ್ಗೆ ಎಂತ ಅಂದ್ರೆ, ಪ್ರಭುಪಾದ ಹೇಳ್ತಾರೆ, ನಾವು ತುಂಬಾ ಕೃಷ್ಣನ ಚೀಪ್ ಮಾಡಿದ್ದೇವೆ. ತುಂಬಾ ಚೀಪ್ ಅಂದ್ರೆ ಎಸ್ ನಾಳೆ ಸಿಗ್ತಾನೆ ಅಂತ. ಇಲ್ಲಪ್ಪ, ಹಾಗೆ ಸಿಗುದಿಲ್ಲ. ಕೃಷ್ಣ ಸಿಗ್ಬೇಕಿದ್ರೆ ಅದಕ್ಕೆ ಪ್ರೊಸೆಸ್ ಉಂಟು. ಆ ಪ್ರೊಸೆಸ್ ನಾವು ಅಪ್ಲೈ ಮಾಡಬೇಕು.
ಸಂಜಯ ಉವಾಚ ಏವಂ ಉಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರ ಹರಿ ದರ್ಶಯಾಂಶ ಪಾರ್ಥಾಯ ಪರಮಂ ರೂಪಂ ಐಶ್ವರಂ. ಸಂಜಯನು ಹೇಳಿದನು, ರಾಜನೇ, ಮಹಾಯೋಗೀಶ್ವರನ್ ದೇವೋತ್ತಮ ಪುರುಷನು ಹೀಗೆ ಹೇಳಿ ಅರ್ಜುನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದ. ನೋಡಿ, ಇದಕ್ಕೆ ಹೇಳುವಂತದ್ದು, ಒಂದು ಕ್ಲಾಸ್ ಅಲ್ಲಿ 2 ಸ್ಟೂಡೆಂಟ್ಸ್ ಇದ್ದಾರೆ. ಎಕ್ಸಾಂಪಲ್, ತುಂಬಾ ಸ್ಟೂಡೆಂಟ್ಸ್ ಇದ್ದಾರೆ. ಒಬ್ಬ ತುಂಬಾ ಇಂಟೆಲಿಜೆಂಟ್, ಒಬ್ಬ ತುಂಬಾ ಡಲ್ ಹೆಡೆಡ್. ಇಬ್ಬರು ಕ್ಲಾಸ್ ಕೇಳ್ತಾರೆ. ಆದ್ರೆ ಇಂಟೆಲಿಜೆಂಟ್ ಎಂತ ಆಗ್ತದೆ, ಅವ ಮತ್ತೆ ಮಾರ್ಕ್ಸ್ ಒಳ್ಳೆ ತೆಗಿತಾನೆ. 100 ಅಲ್ಲಿ 99, 95, 96 ಈ ರೀತಿ ತೆಗಿತಾನೆ. ಇನ್ನೊಬ್ಬ ಡಲ್ ಹೆಡೆಡ್ ಇರ್ತಾನೆ, ಅವೆಂತ ಮಾಡ್ತಾನೆ, ಫೇಲ್ ಆಗ್ತಾನೆ. ಇಬ್ಬರು ಕ್ಲಾಸ್ ಕೇಳಿದ್ದಾರೆ. ಅದೇ ರೀತಿ ಇಲ್ಲಿ ಎಂತ ಆಗಿದೆ ಅಂದ್ರೆ, ಆ ಸಂಜಯ ನೋಡಿದ ಲೈವ್ ಟೆಲಿಕಾಸ್ಟ್, ಧೃತರಾಷ್ಟ್ರನಿಗೆ ಹೇಳಿದ. ಆದರೆ ಧೃತರಾಷ್ಟ್ರನಿಗೆ ಅಸೂಯೆ ಮತ್ತು ಅವ ತಮೋಗುಣದಲ್ಲಿ ಇದ್ದ ಕಾರಣ ಅವ ಹೇಗಿದ್ದ ಹಾಗೆ. ಇದಕ್ಕೆ ಹೇಳುವಂಥದ್ದು ಬಂಡೆ ಕಲ್ಲಿಗೆ ನೀರು ಸವಿಯುವುದು, ನೀರನ್ನು ಹಾಕುವಂಥದ್ದು. ಪ್ರಯೋಜನ ಇಲ್ಲ, ಅದು ಅಲ್ಲಿ ನಿಲ್ಲುವುದಿಲ್ಲ, ಅದು ಇಳಿದು ಬರ್ತದೆ. ಅದೇ ರೀತಿ ಈ ಕೆಲವರು ಹೇಳ್ತಾರೆ, ಅಲ್ಲ ನಾವು ಅವನನ್ನು ದುರ್ಯೋಧನನ್ನೆಲ್ಲ ಸರಿ ಮಾಡಬೇಕಿತ್ತು, ಸರಿಯಾಗಬೇಕಿತ್ತು ಅಂದ್ರೆ ಕೆಲವರು ಹೆಚ್ಚಿನವರು ಇದು ಹೇಳೋದು. ಕರ್ಣ ಕೂಡ ಹೀರೋ, ಅವರು ಆಕ್ಚುಲಿ ಕರ್ಣ ಪ್ರಿವಿಯಸ್ ಲೈಫಲ್ಲಿ ದೊಡ್ಡ ರಾಕ್ಷಸ. ಹಾಗಾಗಿ ಜನರೆಂತ ಮಾಡೋದು ಅಂದ್ರೆ, ಗ್ಲೋರಿಫಿಕೇಶನ್ ಈ ಭಕ್ತಿ ಮಾರ್ಗಕ್ಕೆ ಬರದಿದ್ರೆ ನಮ್ಗೆ ಈ ರೀತಿ ಆಗ್ತದೆ, ಅವ ಕೂಡ ಸರಿ ಇವ ಕೂಡ ಸರಿ ಅಂತ. ಆದ್ರೆ ಪ್ರಭುಪಾದ ಹೇಳೋದು ಎಂತಂದ್ರೆ, ಪ್ರಭುಪಾದ ಒಂದು ಪಾಯಿಂಟ್ ಕೊಡ್ತಾರೆ. ಈಗ ಹೆಚ್ಚಿನವರು ಹೇಳುದು ಅವ ಒಳ್ಳೆಯವ, ಪ್ರಭುಪಾದ ಒಳ್ಳೆಯವ ಅಂದ್ರೆ ಕೃಷ್ಣ ಪ್ರಜ್ಞೆ ಉಂಟು ಅವನಿಗೆ, ಕೃಷ್ಣ ಪ್ರಜ್ಞೆ ಇಲ್ಲದ ಒಳ್ಳೆಯವ ಅಲ್ಲ. ಪ್ರಭುಪಾದ ಪಾಯಿಂಟ್ ಅದೇ, ಅವ್ರ ಮೂಲಕ್ಕೆ ಬರುವುದು ಬೇಸಿಗೆ. ಈಗ ನಾವು ತಿರುಗಿ ಬಗ್ಗೆ ಹೀಗೆ ಹೇಳುವುದಿಲ್ಲ. ಪ್ರಭುಪಾದ ಡೈರೆಕ್ಟ್ ಏಮ್ ಅಂದ್ರೆ ಡೈರೆಕ್ಟ್ ಏಮ್ ಇಡ್ತಾರೆ. ಅವ್ರು ಹೇಳ್ತಾರೆ, ಎಸ್ ಕೃಷ್ಣ ಪ್ರಜ್ಞೆ ಇದ್ರೆ ಅವ ಒಳ್ಳೆಯವ, ಡೆಫಿನೇಷನ್ ಅಷ್ಟೇ. ಆದ್ರೆ ನಾವೆಂತ ಹೇಳೋದು, ಅವ ತುಂಬಾ ಸಹಾಯ ಮಾಡ್ತಾನೆ, ದಾನ ಮಾಡ್ತಾನೆ, ಅದು ಮಾಡ್ತಾನೆ, ಒಳ್ಳೆ ಮಾಡ್ತಾನೆ, ಇದೆಲ್ಲ ಪುಣ್ಯದ ಕೆಲಸ. ಇದಕ್ಕೆ ನೆಕ್ಸ್ಟ್ ಲೈಫ್ ನಾವು ಇದಕ್ಕೆ ಹೋಗ್ಬೋದು, ಯಾವುದು ಸ್ವರ್ಗ ಲೋಕ. ಆದರೆ ಕೃಷ್ಣನ ಲೋಕಕ್ಕೆ ಹೋಗ್ಲಿಕ್ಕೆ ನಮಗೆ ಅರ್ಹತೆ ಇಲ್ಲ. ಕೃಷ್ಣ ಲೋಕ ಹೋಗ್ಬೇಕು, ನಾವು ಕೃಷ್ಣ ಲೋಕ ತಗೊಳ್ಬೇಕು ಫೈನಲ್ ಅದರಲ್ಲಿ. ಅದೇ ರೀತಿ ಇಲ್ಲಿ ಎಂತ ಆಯ್ತು ಅಂದ್ರೆ, ಇವ ಕೂಡ ಕೇಳಿದ, ಆದ್ರೆ ಏನು ಪ್ರಯೋಜನ ಆಗಲಿಲ್ಲ. ಸಂಜೆ ನೋಡಿ, ಅವ ಲಾಸ್ಟ್ಗೆ ಈಗ 18 ಆಗ್ತದೆ ಅವನಿಗೆ, ಅವನ ಈ ರೋಮ ಎಲ್ಲ ಸ್ಟ್ರೈಟ್ ಆಗ್ತದೆ, ಅವ ರೋಮಾಂಚನಗೊಳ್ತಾನೆ, ಮತ್ತೆ ಗದ್ಗದಿತ ಆಗ್ತಾನೆ. ಆದರೆ ಧೃತರಾಷ್ಟ್ರ ಏನಾಗಲಿಲ್ಲ. ಯಾಕೆಂದ್ರೆ ಅಸೂಯೆ ಕೃಷ್ಣನ ಮೇಲೆ. ಪ್ರಭುಪಾದ ಮತ್ತೆ ಮತ್ತೆ ಬರುವುದು ಅದಕ್ಕೆ, ನಮಗೆ ತುಂಬಾ ಅಸೂಯೆ ಉಂಟು. ಆ ಅಸೂಯೆ ಹೋಗ್ಬೇಕು. ಅಸೂಯೆ ಹೋಗದೇಗೆ ಈ ಕೃಷ್ಣ ಪ್ರಜ್ಞೆ ತಗೊಳೋದ್ರಿಂದ ನಮ್ಮ ಅಸೂಯೆ ಹೋಗ್ತದೆ. ಇಲ್ಲದ್ರೆ ಈಗ ನಾವು ಹೇಳ್ಬೋದು ಅಂದ್ರೆ ನಮ್ಗೆ ಇಲ್ಲ ಸರ್. ಪ್ರಭುಪಾದ ಹೇಳ್ತಾರೆ, ಫಲೇನ ಪರಿಷತ್. ಒಂದು ವೇಳೆ ಅಸೂಯೆ ಇಲ್ಲದಿದ್ರೆ ನಾವು ಇಂದ್ರಿಯ ಸುಖ ಮಾಡ್ತಾ ಇದ್ದಿಲ್ಲ, ಫುಲ್ ಆಗಿ ಕೃಷ್ಣನಿಗೆ ನಾವು ಸೇವೆ ಮಾಡ್ತಿದ್ದೇವೆ. ಅಸೂಯೆ ಇದ್ದ ಕಾರಣ ನಾವು ಎಂತ ಮಾಡ್ತೇವೆ, ಈಗ ಬೇರೆ ಬೇರೆ ರೀತಿಯಲ್ಲಿ ನಾವು ಇಂದ್ರಿಯ ಸುಖದ ಮಾಡ್ತೇವೆ. ಅಂದ್ರೆ ಕೆಲವರು ಕಮ್ಮಿ ಮಾಡ್ಬೋದು. ಪ್ರಭುಪಾದ ಹೇಳ್ತಾರೆ ಹೇಗಂದ್ರೆ, ನೋಡಿ ಪ್ರಭುಪಾದ ಹೇಳುವಂತದ್ದು ಇದಕ್ಕೆ ಒಳ್ಳೆ ಎಕ್ಸಾಂಪಲ್. ಇದು ನಮ್ಗೆ ತುಂಬಾ, ಈಗ ಪ್ರಭುಪಾದ ಹೇಳುವಂತದ್ದು, ಭಾರತದಲ್ಲಿ ಈ ಮಲ ಅಂದ್ರೆ ಸ್ಟೂಲ್, ಅದನ್ನು ಹೊರಗೆ ಗ್ರೌಂಡ್ ಅಲ್ಲಿ ಮಾಡುವಂಥದ್ದು ಉಂಟು. ಪ್ರಭುಪಾದ ಹೇಳ್ತಾರೆ ಹೇಗಂದ್ರೆ, ಈ ಕರ್ಮಿ, ಯೋಗಿ ಮತ್ತೆ ಜ್ಞಾನಿ ತುಂಬಾ ಅಂದ್ರೆ ಅದೇ ಸೋಕಳ ಆದಿಮ ಸಂಸ್ಥೆಗಳುಂಟು. ಈಗ ನಮ್ಗೆ ಡಿಫ್ರೆನ್ಸಿಯೇಷನ್ ಅಂದ್ರೆ, ಅವರು ಕೂಡ ಒಳ್ಳೆಯವರು, ಅವರು ಕೂಡ ಇದು ಮಾಡ್ತಾ ಇದ್ದಾರೆ ಆಧ್ಯಾತ್ಮಿಕ. ಇಲ್ಲ ಸರ್, ಪ್ರಭುಪಾದಕ್ಕೆ ಅಂತ ಹೇಳುದು ಅಂದ್ರೆ, ಈಗ ಭಾರತದಲ್ಲಿ ಈ ಮಲವನ್ನು ಹೊರಗೆ ಗ್ರೌಂಡ್ ಅಲ್ಲಿ ಮಾಡ್ತಾರೆ. ಮತ್ತೆ ಅವ ಬಂದು ಹೇಳುವಂತದ್ದು, ಒಂದು ಅಂದ್ರೆ ಬಿಸಿಲು ಬರುವಾಗ ಸ್ವಲ್ಪ ಡ್ರೈ ಅಂದ್ರೆ ಡ್ರೈ ಆಗ್ತದೆ, ಮತ್ತೆ ಕೆಲವು ಹಾಗೆ ಇರ್ತದೆ. ಅವು ಬಂದು ಹೇಳುವಂಥದ್ದು, ಆ ಡ್ರೈ ಆದದ್ದು ಒಳ್ಳೇದು, ಇನ್ನೊಂದು ಒಳ್ಳೇದಲ್ಲ. ಇಲ್ಲ, ಎರಡು ಹಾಳೆ, ಮಲವೇ. ಡ್ರೈ ಆದದ್ದು ಒಳ್ಳೇದು ಹಾಗೇನಿಲ್ಲ. ಅದೇ ರೀತಿ ಕೃಷ್ಣ ಪ್ರಜ್ಞೆ ಯಾರಿಗಿಲ್ಲ, ಈಗ ಯೋಗಿ ಆಗ್ಲಿ, ಕರ್ಮಿ ಆಗ್ಲಿ, ಜ್ಞಾನಿ ಆಗ್ಲಿ, ಕೃಷ್ಣ ಪ್ರಜ್ಞೆ ಇಲ್ಲದ್ರೆ ಇಲ್ಲ. ನಾವು ಹೇಳ್ತದ್ದು ಅವರು ಕೂಡ ಸ್ವಲ್ಪ ಆಧ್ಯಾತ್ಮಿಕ ಮಾಡ್ತಾರೆ. ಇಲ್ಲ, ಪ್ರಭುಪಾದ ನೋಡಿ ಒಳ್ಳೆ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಪ್ರಭುಪಾದ ಈ ರೀತಿ ಹೇಳುವಂಥದ್ದು ಅಂದ್ರೆ, ಕೇವಲ ಕೃಷ್ಣ ಪ್ರಜ್ಞೆ, ಅದನ್ನು ಬಿಟ್ಟು ಅದು ಸ್ವಲ್ಪ ಇದು ಸ್ವಲ್ಪ ಇಲ್ಲ. ಅಂದ್ರೆ ಅದಕ್ಕೆ ಪ್ರಭುಪಾದ ಮಾರ್ಕ್ಸ್ ಕೊಡುವುದಿಲ್ಲ. ಪ್ರಭುಪಾದ ಹೇಳ್ತಾರೆ, ಫಲೇನ ಪರಿಷತ್, ರಿಸಲ್ಟ್ ಅಲ್ಲಿ ಗೊತ್ತಾಗ್ತದೆ. 24 ಗಂಟೆಯಲ್ಲಿ ಎಷ್ಟು ಕೃಷ್ಣನಿಗೆ ಹಾಕಿದ್ದಾನೆ ಅದರಲ್ಲಿ ಗೊತ್ತಾಗ್ತದೆ, ಅವನಿಗೆ ಕೃಷ್ಣನ ಮೇಲೆ ಎಷ್ಟು ಅಸೂಯೆ ಇಲ್ಲವೋ ಉಂಟೋ ಅದರಲ್ಲಿ ಗೊತ್ತಾಗ್ತದೆ ಅಂತ ಪ್ರಭುಪಾದ ಹೇಳ್ತಾರೆ. ಹಾಗಾಗಿ ಈ ರೀತಿ ಹೇಳುವಂಥದ್ದು, ಈ ಇಲ್ಲಿ ಧೃತರಾಷ್ಟ್ರನಿಗೆ ಅಸೂಯೆ ಇದ್ದ ಕಾರಣ
ಅದು ಏನು ಎಫೆಕ್ಟ್ ಆಗಲಿಲ್ಲ. ಅರ್ಜುನನು ಆ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು, ಅಸಂಖ್ಯಾತವಾದ ಕಣ್ಣುಗಳನ್ನು, ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನು ಕಂಡನು. ಆತನು ದಿವ್ಯಮಾಲೆಗಳನ್ನು ವಸ್ತ್ರಗಳನ್ನು ಧರಿಸಿದನು, ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ಆಶ್ಚರ್ಯಮಯವಾಗಿತ್ತು, ಉಜ್ವಲವಾಗಿತ್ತು, ಅನಂತವಾಗಿತ್ತು, ವಿಶ್ವದ ಮುಖವಾಗಿತ್ತು. ಅಂದ್ರೆ ತುಂಬಾ ಅಸಂಖ್ಯಾತ ಬಾಯಿ, ಕಣ್ಣು, ದರ್ಶನ, ದಿವ್ಯಮಾಲೆ, ಇದೆಲ್ಲ ಗಂಧ, ಇದನ್ನೆಲ್ಲ ಕಂಡು ಅದು ತುಂಬಾ ಆಶ್ಚರ್ಯವಾಗಿತ್ತು, ಉಜ್ವಲವಾಗಿತ್ತು, ಅನಂತವಾಗಿತ್ತು. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದರೆ ಅವರ ಪ್ರಭೆಯು ಆ ವಿಶ್ವರೂಪದಿಂದ ಪರಮ ಪುರುಷನ ತೇಜಸ್ಸನ್ನು ಹೋಲಬಹುದಾಗಿದೆ. ಒಂದು ಲಕ್ಷಾಂತರ ಸೂರ್ಯರ ನೋಡಿ ಗ್ಲೋ ಆ ಕೃಷ್ಣನ ಇದಕ್ಕೆ ಹಾಗೆ ಎಣಿಸಿ ನಮ್ಗೆ ಪ್ರಭು ಹೇಳುವಂಥದ್ದು ಈ ಮಧ್ಯಾಹ್ನ ಹೊತ್ತು ಊರು ಬಿಸಿಲಿನಲ್ಲಿ ಒಂದು 12:30 ಆಗ ನಮ್ಗೆ ಸ್ವಲ್ಪ ಸೆಕೆಂಡ್ ಕೃಷ್ಣನ ಕಿರಣ ನೋಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ನಮ್ಗೆ ಈ ವಿಶ್ವರೂಪ ನೋಡ್ಲಿಕ್ಕೆ ಆಸೆ ಆಗ್ಬೋದಾ? ನಮ್ಗೆ ಒಂದು ಎಷ್ಟೋ ಸೆಕೆಂಡ್ ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಹೀಗೆ ಕಣ್ಣನ್ನು ಫುಲ್ ಮಧ್ಯಾಹ್ನ ಹೊತ್ತಿಗೆ ನೋಡ್ಲಿಲ್ಲ ಅಂದ್ರೆ ಟ್ರೈ ಮಾಡಿ ಯಾರಾದ್ರೂ ಮಧ್ಯಾಹ್ನ ಹೊತ್ತಿಗೆ 12-1 ಗಂಟೆಗೆ ನೋಡಿ, ಮಧ್ಯಾಹ್ನ ಹೊರಗೆ ಹೋಗಿ ಎಷ್ಟು ಹೊತ್ತು ನೋಡ್ಬೋದು ನಿಮ್ಗೆ? ಹಬ್ಬ ಎಷ್ಟೋ ಸೆಕೆಂಡ್ ನೋಡ್ಬೋದು, ಆಗುದಿಲ್ಲ, ಮತ್ತೆ ಕಣ್ಣೆಲ್ಲ ಉರಿತದೆ. ಇಲ್ಲಿ ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದರೆ ಅವರ ಪ್ರಭೆಯು ಆ ವಿಶ್ವರೂಪದ ಪರಮ ಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ಹಾಗಾಗಿ ನಾವು ಇದನ್ನು ತಿಳಿಬೇಕು. ಹಾಫ್ ನಾಲೆಜ್ ಇಸ್ ಡೇಂಜರಸ್ ಪ್ರಭು ಅಂತ ಹೇಳ್ತಾರೆ. ಒಂದ ಗೊತ್ತಿದ್ರೆ ಫುಲ್ ಗೊತ್ತಿರಬೇಕು, ಅರ್ಧಂಬರ್ಧ ಗೊತ್ತಿದ್ರೆ ಅದು ತುಂಬಾ ಕಷ್ಟ. ಪ್ರಭುವಿನ ವಿಶ್ವರೂಪದಲ್ಲಿ ಸಹಸ್ರ ಭಾಗಗಳಿದ್ದರೂ ವಿಶ್ವದ ಅಮಿತ ವಿಸ್ತರಣೆಗಳು ಒಂದೇ ಸ್ಥಳದಲ್ಲಿ ಇರುವುದನ್ನು ಅರ್ಜುನ ನೋಡಿದನು. ನೋಡಿ, ಎಲ್ಲ ಒಂದೇ ಸ್ಥಳ ಇರುವುದನ್ನು ನೋಡ್ತಾ ಇದ್ದಾನೆ. ಅನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸ್ತಾನೆ. ಎಂತಂದ್ರೆ ಫಸ್ಟಿಗೆ ಅವ ಇನಿಷಿಯಲ್ ಅವನ ಗೆಳೆಯ ಅಂತ ಭಾವಿಸಿದ ಕೃಷ್ಣನನ್ನು, ಆದ್ರೆ ಮತ್ತೆ ಇದನ್ನು ವಿಶ್ವರೂಪ ನೋಡಿದ ಮೇಲೆ ನೋಡಿ ಈಗ ಅವ ಹೆದರ್ತಾ ಇದ್ದಾನೆ. ಇದಕ್ಕೆ ಎಂತ ಹೇಳುದಂದ್ರೆ, ಈಗ ಒಬ್ಬ ಇನ್ನೊಬ್ಬನಿಗೆ ಎದುರು ಮಾತಾಡ್ತಾನೆ, ಯಾವಾಗ ಒಂದು ಗಲಾಟೆ ಆಗುವ ನೋಡಿ ಫಸ್ಟ್ ಎದುರು ಮಾತಾಡ್ತಾರೆ, ಮತ್ತೆ ಅವ ಎಂತ ಮಾಡ್ತಾನೆ, ಇಬ್ಬರಲ್ಲಿ ಯಾರಾದ್ರೂ ಒಬ್ಬ ಸ್ಟ್ರಾಂಗ್ ಇರ್ತಾನೆ, ಅವ ಕೈಯಿಂದ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ತಲೆಗೆ ಇದೆಲ್ಲ. ಆಗ ಅವ ಸ್ವಲ್ಪ ಏಟು ತಿಂದ ಮೇಲೆ ಅವನಿಗೆ ಗೊತ್ತಾಗ್ತದೆ ನನ್ನಿಂದ ಆಗುದಿಲ್ಲ ಅಂತ, ಮತ್ತೆ ಅವ ಹೀಗೆ ನಡಕ ಬರ್ತದೆ ಅವನಿಗೆ, ಮತ್ತೆ ಇವ ಒಮ್ಮೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ಹೊಡಿತಾ ಇರ್ತಾನೆ ಇನ್ನೊಬ್ಬ. ಅದೇ ರೀತಿ ಇಲ್ಲಿ ನೋಡಿ ಅರ್ಜುನ ಆ ಸ್ಟೇಜಿಗೆ ಬಂದಿದ್ದಾನೆ, ಅಂದ್ರೆ ಇನ್ನೊಬ್ಬ ಯಾವ್ದು ಹೆಲ್ಪ್ಲೆಸ್, ಒಬ್ಬ ಸ್ಟ್ರಾಂಗ್ ಇನ್ನೊಬ್ಬ ವೀಕ್. ಅಂದ್ರೆ ಇನಿಷಿಯಲಿ ಇಬ್ಬರು ಕೂಡ ಸ್ಟ್ರಾಂಗ್ ಮಾತಾಡ್ತಾರೆ, ಆದ್ರೆ ಹೊಡಿಯುವಾಗ ಗೊತ್ತಾಗ್ತದೆ ಯಾರು ಸ್ಟ್ರಾಂಗ್ ಯಾರು ವೀಕ್ ಅಂತ. ಹಾಗೆ ಒಬ್ಬ ಸ್ಟ್ರಾಂಗ್ ಇದ್ದವ ಹೊಡಿತಾನೆ, ಮತ್ತೆ ವೀಕ್ ಇದ್ದವ ಕೈ ಮುಗಿತಾನೆ. ಇಲ್ಲ ಅದೇ ರೀತಿ ಆ ಕಂಡೀಷನ್ ಇತ್ತಂತೆ ನೋಡಿ, ಟೋಟಲ್ ಎದುರಿ ಅರ್ಜುನ ಕಂಡೀಷನ್. ಅಂದ್ರೆ ಹೇಳಿ ಕೇಳಿದ್ದಾನೆ, ಆದ್ರೆ ಅರ್ಜುನ ಹೇಳಿದ ಉದ್ದೇಶ ಕೂಡ ಉಂಟು. ಯಾಕೆಂದ್ರೆ ಒಂದು ವೇಳೆ ಇದನ್ನು ವಿಶ್ವರೂಪವನ್ನು ಕೊಡದಿದ್ರೆ ಆಕ್ಚುಲಿ ಶುದ್ಧ ಭಕ್ತರಿಗೆ ವಿಶ್ವರೂಪ ದರ್ಶನ ಇಷ್ಟ ಇಲ್ಲ. ಯಾಕೆಂದ್ರೆ ಈ ಯಶೋದೆಗೆ ಈ ಬ್ರಹ್ಮಾಂಡ ಘಾಟ್ ರಮಣ ರೀತಿಯಾಗಿ ನಾವು ವೃಂದಾವನದಲ್ಲಿ ಹೋಗುವಾಗ ರಮಣ ರೀತಿಯಾಗಿ ಆ ಗೋಕುಲ್ಗೆ ಹೋಗುವಾಗ ಆ ಬ್ರಹ್ಮಾಂಡ ಘಾಟ್ ಸಿಗ್ತದೆ. ಆ ಬ್ರಹ್ಮಾಂಡ ಘಾಟಲ್ಲಿ ಯಶೋದೆ ಬ್ರಹ್ಮಾಂಡವನ್ನು ನೋಡಿದಂಥದ್ದು. ಅಂದ್ರೆ ಇವ ಮಣ್ಣು ತಿನ್ನುವಂಥದ್ದು ಕೃಷ್ಣ, ಮತ್ತೆ ಬಾಯಲ್ಲಿ ನೋಡುವಂಥದ್ದು. ಆದ್ರೆ ಅವಳಿಗೆ ಎಂತಂದ್ರೆ ಅದು ಇಚ್ಛೆ ಇಲ್ಲ ನೋಡ್ಲಿಕ್ಕೆ. ಯಾಕೆಂದ್ರೆ ಶುದ್ಧ ಭಕ್ತರಿಗೆ ಕೃಷ್ಣನ ಆ 2 ಹ್ಯಾಂಡೆಡ್ ಫಾರ್ಮ್ ನೋಡ್ಲಿಕ್ಕೆ ಇಚ್ಛೆ. ಇದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಉಲ್ಲೇಖ ಉಂಟು. ಮತ್ತೆ ಇನ್ನೊಂದು ಎಂತಂದ್ರೆ ಈ ಗೋಪಿಗೆಯರು ಅಂತಂದ್ರೆ ಕೃಷ್ಣ ಈ ರಾಸಲೀಲೆಯಲ್ಲಿ ಡಿಸಪೇರ್ ಆಗ್ತಾನೆ. ರಾಸಲೀಲೆ ಅಂದ್ರೆ ನೋಡಿ, ಆ ಬ್ರಹ್ಮನ ಒಂದು ಕಲ್ಪ ಅಂದ್ರೆ 430 ಕೋಟಿ ವರ್ಷ ಇವರು ಡ್ಯಾನ್ಸ್ ಮಾಡ್ತಾರೆ. ಎಣಿಸಿ, ನಮ್ಗೆ ಈಗ ಫಂಕ್ಷನ್ ಅಲ್ಲಿ ನಾನು ಕೂಡ ಸ್ವಲ್ಪ ಮಾಡ್ತೇನೆ, ನಮ್ಮ ಫಂಕ್ಷನ್ ಇವಾಗ ಒಂದು 2 ಗಂಟೆ ಮಾಡುವಾಗ ನಮ್ಗೆ ಟೈರ್ಡ್ ಆಗ್ತದೆ. ಆದ್ರೆ ಆ ನೃತ್ಯ, ಯಾಕೆಂದ್ರೆ ಕಂಪ್ಲೀಟ್ ಪ್ರೇಮ, ಇಲ್ಲಿ ಪ್ರೇಮ ಇಲ್ಲ. ಹಾಗಾಗಿ ಅಷ್ಟು ಕಾಲ ಆಗಿದೆ. ಅಂದ್ರೆ ಬ್ರಹ್ಮನ ದಿನ ಆಗುವಾಗ ಈ ಪಾರ್ಷಿಯಲ್ ಡಿವೈಸೇಷನ್ ಆಗ್ತದೆ, ಮತ್ತೆ ರಾತ್ರಿ ಆಗುವಾಗ ಈ ರಾಸ ನೃತ್ಯ ಸ್ಟಾರ್ಟ್ ಆಗ್ತದೆ. ಮತ್ತೆ ಬ್ರಹ್ಮ ಬೆಳಿಗ್ಗೆ ಆಗುವಾಗ ಬ್ರಹ್ಮ ತಿಲಕ ಆಗ್ತಾನೆ, ಮತ್ತೆ ಕೃಷ್ಣ ಸ್ಟಾಪ್ ಮಾಡ್ತಾನೆ ರಾಸಲೀಲೆ. ಅದು ಕೂಡ ಹೇಗೆ ಅಂದ್ರೆ ಅವರಿಗೆ ಮಾಡ್ತಾ ಇರ್ಬೇಕು ಗೋಪಿಗೆಯರಿಗೆ. ಹಾಗೆ ಹೊರಗೆ ಬರ್ತಾರೆ, ಹೊರಗೆ ಬಂದು ಅದು ಕೃಷ್ಣ ಎಂತ ಮಾಡ್ತಾನೆ, ಜಸ್ಟ್ ಕೃಷ್ಣ ಅಲ್ಲಿ ನಾರಾಯಣ ಆಗಿ ಬರ್ತಾನೆ. ಈ ವೈಕುಂಠ
ವೈಕುಂಠಾಧಿಪತಿ ನಾರಾಯಣ. ನಾರಾಯಣ ಬರುವಾಗ ಅವರು ನಾರಾಯಣ ಎಲ್ಲ ಗೋಪಿಗೆಯವರು ಅಡ್ಡ ಬೀಳ್ತಾರೆ ಮತ್ತೆ ಹೋಗ್ತಾರೆ. ಅವರಿಗೆ ನಾರಾಯಣ ಬೇಡ, ಅವರಿಗೆ ನೋಡಿ, ಅವರಿಗೆ ನಾರಾಯಣ ಬೇಡ, ಅವರಿಗೆ ಕೃಷ್ಣನೇ ಬೇಕು. ಮತ್ತೆ ವಿಶ್ವರೂಪ ಅವರಿಗೆ ಬೇಡವೇ ಬೇಡ. ಹಾಗಾಗಿ ಆದ್ರೆ ನಮ್ಗೆ ಅಂತ ಅಂದ್ರೆ ಈ ವಿಶ್ವರೂಪ ಬೇಕು. ಹೇಗೆ ಪ್ರಭುಪಾದ ಹೇಳ್ತಾರೆ, ವಿಶ್ವರೂಪ ಯಾಕೆ ಕೊಟ್ಟಾರೆ? ಕಲಿಯುಗದಲ್ಲಿ ಆಲ್ಮೋಸ್ಟ್ 99% ಜನರು ನಿರಾಕಾರವಾದಿಗಳು, ಮಾಯವಾದಿಗಳು, ಅಂದ್ರೆ ಕೃಷ್ಣನಿಗೆ ಆಕಾರವಿಲ್ಲ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ ಬಿಗಿನರ್ಸ್ಗೆ ಈ ವಿಶ್ವರೂಪ ಬೇಕು. ಅದಕ್ಕೋಸ್ಕರ ಆ ಬಿಗಿನರ್ಸ್ಗೋಸ್ಕರ ಅರ್ಜುನ ಇದನ್ನು ತಂದ. ಹೇಗಂದ್ರೆ ಇಲ್ಲದ ಎಂತಾಗ್ತದೆ ಅಂದ್ರೆ ಈ ಮಾಯವಾದಿಗಳು ಅಂತಂದ್ರೆ ಅವ್ರಿಗೆ ಶಕ್ತಿ ಅಂತ ಗೊತ್ತುಂಟು, ಅದರ ಹಿಂದೆ ಶಕ್ತಿಮಾನ್ ಇದ್ದಾನೆ ಗೊತ್ತಿಲ್ಲ. ಯಾವಾಗಲೂ ನೋಡಿ, ಈಗ ಪ್ರಭುಪಾದ ಇದಕ್ಕೆ ಎಕ್ಸಾಂಪಲ್ ಕೊಡುವಂಥದ್ದು KEB, ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್. KEB ಅಲ್ಲಿ ಬೆಳಿಗ್ಗೆ ಮತ್ತೆ ರಾತ್ರಿ ಒಬ್ಬ ಇಂಜಿನಿಯರ್ ಇರ್ತಾನೆ, ಅವ ಆನ್ ಆಫ್ ಮಾಡುವಂಥದ್ದು. ಅದೇ ರೀತಿ ಶಕ್ತಿ ಹಿಂದೆ ಶಕ್ತಿಮಾನ್ ಇದ್ದಾನೆ. ಆದ್ರೆ ಹೆಚ್ಚಿನ 99% ಜನರಿಗೆ ಅವರಿಗೆ ಶಕ್ತಿ ಶಕ್ತಿ ಶಕ್ತಿ. ಹಾಗಾಗಿ ಸ್ಟಾರ್ಟಿಂಗ್ ನಮ್ಗೆ ಒಂದು ನಂಬಿಕೆ ಬರ್ಲಿಕ್ಕೆ ಈ ಶಕ್ತಿ ಬೇಕಂತೆ. ಆದ್ರೆ ಇದು ಹೈಯೆಸ್ಟ್ ಅಲ್ಲ, ಪ್ರಭುಪಾದನು ಹೇಳ್ತಾರೆ. ನೋಡಿ, ಇದು ತುಂಬಾ ಮುಖ್ಯ, ಶಕ್ತಿ ಮತ್ತೆ ಶಕ್ತಿಮಾನ್. ಯಾಕೆಂದ್ರೆ ಹೆಚ್ಚಿನವರು ಇದರಲ್ಲಿ ಸ್ಲಿಪ್ ಆಗುವಂಥದ್ದು. 99% ಜನರು ಶಕ್ತಿ ಶಕ್ತಿ ಶಕ್ತಿ, ದೇವರಿಗೆ ರೂಪವಿಲ್ಲ ಇಲ್ಲ, ದೇವರಿಗೆ ರೂಪ ಉಂಟು. ಆದ್ರೆ ಇದು ಕೃಷ್ಣನ ಮೈನ್ ಅಲ್ಲ. ಇದಕ್ಕೆ ಹೇಳೋದು ಬ್ರಹ್ಮಜ್ಯೋತಿ. ಕೃಷ್ಣ ಎಂತ ತೋರಿಸ್ತಾ ಇದ್ದಾನೆ, ಇದು ಬ್ರಹ್ಮಜ್ಯೋತಿ, ಕೃಷ್ಣನ ರೇಸ್. ಸೂರ್ಯನ ಹೇಗೆ ಕಿರಣ ಉಂಟು, ಅದೇ ರೀತಿ ಇದು. ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿಬಿಡ್ಬೋದು, ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನೇತಿ. ಭಗವಾನೇತಿ ಸಾಕ್ಷಾತ್ಕಾರ ಮೈನ್, ಕೃಷ್ಣ 2 ಹ್ಯಾಂಡ್ ಫಾರ್ಮ್. ಅರ್ಜುನನು ಹೀಗೆ ಹೇಳಿದನು, ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ, ಎಲ್ಲಾ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲಾ ಋಷಿಗಳು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ. ನೋಡಿ, ನಾವು ಹೇಳ್ತೇವೆ ದೇವತೆಗಳು ಮೈನ್, ಹೆಚ್ಚಿನವ್ರು ಹೇಳುವಂಥದ್ದು ದೇವತೆಗಳು. ನೋಡಿ, ಇಲ್ಲಿ ಕಾಣ್ತದೆ, ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವ ಶಿವ ಮತ್ತು ಎಲ್ಲ ಋಷಿಗಳನ್ನು ಕಾಣಿಸಿದ್ದೇನೆ. ಯಾರು? ಕೃಷ್ಣನ ಒಳಗೆ. ಈಗ ಮೈನ್ ಟಾಪ್ ಮೋಸ್ಟ್ ಡ್ಯೂಟಿ ಅಂದ್ರೆ, ಟಾಪ್ ಮೋಸ್ಟ್ ದೇವತೆ ಅಂದ್ರೆ ಬ್ರಹ್ಮ ಮತ್ತೆ ಶಿವ, ಅವರೇ ಅಲ್ಲಿ ಒಳಗಿದ್ದಾರೆ. ಮತ್ತೆ ನಾವು ಉಳಿದ ಹಾಗೆ ನಾವು ಅರ್ಥ ಮಾಡ್ಬೇಕು. ನೋಡಿ, ಕೃಷ್ಣ ಯಾರು, ದೇವತೆಗಳು ಯಾರು, ನಮಗೆ ಅರ್ಥ ಆಗ್ಬೇಕು. ಇದು ಅರ್ಥ ಆಗದೆ ನಮ್ಗೆ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ನಾವೀಗ ಹೇಳ್ಬೋದು, ನಾನು ಶಿವನ ಭಕ್ತ, ನಾನು ದೇವಿಯ ಭಕ್ತ, ನಾನು ಗಣಪತಿಯ ಭಕ್ತ. ಆದ್ರೆ ನಿಮ್ಗೆ ಅದರಿಂದ ಎಂತ ಲಾಭ ಉಂಟು? ನಿಮಗೆ ಜನ್ಮ ಮೃತ್ಯು ಜರ ವ್ಯಾಧಿ ನಿಮ್ಗೆ ವಾಪಸ್ ಬರಲೇಬೇಕು. ಭೌತಿಕ ಲಾಭ ಇರ್ಬೋದು, ನಿಮಗೆ ಸುಖ ಸಿಗ್ಬೋದು, ನಿಮಗೆ ಹಣ ಅಂತಸ್ತು ಸಿಗ್ಬೋದು, ಈ ರೀತಿ ಸಿಗ್ಬೋದು. ಅದರ ತಾತ್ಕಾಲಿಕ ಅಂದ್ರೆ ಹೇಗೆ ನಮ್ಮ ಈ ರೂಪವು ತಾತ್ಕಾಲಿಕ. ಈಗ ನಮ್ಗೆ ಸಣ್ಣ ಪ್ರಾಯ, ಅದ್ರ ಪ್ರಾಯ ಆಗುವಾಗ ನಮಗೆಲ್ಲ ರೋಗ ಬರ್ತದೆ. ಇದು ಪ್ರಕೃತಿಯ ನಿಯಮ. ಯಾರಾದ್ರೂ ಕೇಳಿ, ಒಂದು ಪ್ರಾಯ ಆದವರಿಗೆ ರೋಗ ಇಲ್ಲ ಅಂತ ಯಾರಾದ್ರೂ ಇದ್ದಾರ? ಉಂಟೆ. ಅದು ಕೂಡ ಪ್ರಭು ಹೇಳ್ತಾರೆ, ಮೇನ್ಲಿ ಬಿಕಾಸ್ ಆಫ್ ಫುಡ್ ಹ್ಯಾಬಿಟ್ಸ್. ನಮ್ಮ ಈ ಆಹಾರ ಪದ್ಧತಿಯಿಂದ ರೋಗ ಬರುವಂಥದ್ದು. ಪ್ರಭು ಹೇಳ್ತಾರೆ, ಯಾರು early bed early rise makes man healthier and wealthier. ಅಂದ್ರೆ ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಹೇಳುವಂಥದ್ದು. 9:30ಗೆ ಮಲಗಿ 3:30, ಇಲ್ಲದ 9ಕ್ಕೆ 3, ಈ ರೀತಿ ಮಲಗಿ ಮತ್ತೆ ಸರಿಯಾಗಿ ಅಂದ್ರೆ ಕೃಷ್ಣ ಪ್ರಸಾದ್ ತಿನ್ನುವುದು ಎಷ್ಟು ಬೇಕೋ ಅಷ್ಟೇ, 1-2 ಹೊತ್ತು. ಈ ರೀತಿ ಮಾಡಿದ್ರೆ ನಾವು ಜಾಸ್ತಿ ಬದುಕಬಹುದು. ಆದ್ರೆ ಪ್ರಭು ಹೇಳ್ತಾರೆ, ಈ ರೀತಿ ಬದುಕಿ ಏನು ಪ್ರಯೋಜನ? ಕೃಷ್ಣ ಪ್ರಜ್ಞೆ ಇಲ್ಲದೆ ಪ್ರಾಣಿಗಳು ಕೂಡ ಬದುಕುತ್ತದೆ. ಹಾಗಾಗಿ ಅದು ಮೇನ್ ಮುಖ್ಯವಲ್ಲ. ಈಗ ಹೆಚ್ಚಿನವರು ಪ್ರಾಯ ಆದ್ಮೇಲೆ ಯೋಗ ಮಾಡುವಂಥದ್ದು, ಪ್ರಾಣಾಯಾಮ ಇಲ್ಲ ಸರ್. ಎಷ್ಟಂತ ನಿಮ್ಮ ಜೀವನವನ್ನು ಮುಂದೆ ಹೋಗಬಹುದು? ಸಾಯಲು ಅಂದ್ರೆ ಹಬ್ಬ 100 ವರ್ಷ, ಮತ್ತೆ ಸಾಯಲೇಬೇಕು. ಹಾಗಾಗಿ ಇದು ಮುಖ್ಯ ಅಲ್ಲ. ಮುಖ್ಯ ಅಂತಂದ್ರೆ ಕೃಷ್ಣ ಪ್ರಜ್ಞೆ. ಹಾಗಾಗಿ ನಾವು ಇದನ್ನು ತಿಳಿಬೇಕು. ನೋಡಿ, ಇಲ್ಲಿ ದೇವತೆಗಳು ಯಾರು, ದೇವೋತ್ತಮ ಪರಮಪುರುಷ ಯಾರು, ಇಲ್ಲಿ ಎಲ್ಲ ನಮಗೆ ತಿಳಿತದೆ. ಬ್ರಹ್ಮದ ಕಮಲದ ಮೇಲೆ ಕುಳಿತಿರುವ ಶಿವ ಮತ್ತು ಎಲ್ಲ ಋಷಿಗಳನ್ನು ಮತ್ತು ದಿವ್ಯ ಸರ್ಪಗಳನ್ನು ಕಾಣಿಸಿದ್ದೇವೆ. ವಿಶ್ವೇಶ್ವರ ನೋಡಿ ಹೊಗಳ್ತಾ ಇದ್ದಾನೆ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕ ತೋಳುಗಳು, ಉದರಗಳನ್ನು, ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣಿಸಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗ್ಲಿ, ಮಧ್ಯವನ್ನಾಗ್ಲಿ, ಅಂತ್ಯವನ್ನಾಗ್ಲಿ ಕಾಣಲಾರೆ. ನಿನ್ನ ರೂಪ ನೋಡುವುದು ಕಷ್ಟ. ಆಕ್ಚುಲಿ ಕೃಷ್ಣನ ಈ ವಿಶ್ವರೂಪ ನೋಡ್ಲಿಕ್ಕೆ ಕಷ್ಟ. ಏಕೆಂದ್ರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯನ ಪ್ರಭೆಯಂತೆ ಸುತ್ತಲೂ ಹರಡಬೇಕು. ನಮ್ಗೆ ಅದೇ, ನಾನು ಮಧ್ಯಾಹ್ನ ನಮ್ಗೆ ಉರು ಬಿಸಿಲಿನಲ್ಲಿ ಸೂರ್ಯನ ಕಿರಣ ನೋಡ್ಲಿಕ್ಕೆ ಆಗುದಿಲ್ಲ, ಸೂರ್ಯ ಬಿಡಿ. ಅದೇ ರೀತಿ ಇದು ಅಳತೆಗೆ ಸಿಕ್ಕದ ಸೂರ್ಯನ ಪ್ರಭೆಯಂತೆ. ಹಾಗೆ ಎಣಿಸಿ ಎಷ್ಟು ಕಷ್ಟ. ಆದರೂ ನಾನು ಈ ಪ್ರಕಾಶಮಾನದ ರೂಪವು
ವಿವಿಧ ಕಿರೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣಿಸಿದ್ದೇನೆ. ನೀನು ಪರಮವಾದ ಆದಿಲಕ್ಷವು, ನೀನು ಎಲ್ಲಾ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ, ನಿನಗೆ ಕ್ಷಯವೇ ಇಲ್ಲ, ನೀನು ಅತ್ಯಂತ ಪ್ರಾಚೀನನು, ನೀನು ಸನಾತನ ಧರ್ಮದ ಪಾಲಕನು, ದೇವೋತ್ತಮ ಪುರುಷನು. ಇದು ನನ್ನ ಅಭಿಪ್ರಾಯ. ನೋಡಿ, ಅರ್ಜುನನ ಅಭಿಪ್ರಾಯ ನೋಡಿ, ಮತ್ತೆ ನಮ್ಮ ಅಭಿಪ್ರಾಯ ನೋಡಿ. ನಮ್ಮ ಅಭಿಪ್ರಾಯ ಮತ್ತು ಅರ್ಜುನ ಅಭಿಪ್ರಾಯಕ್ಕೆ ಅಜಗಜಾಂತರ ವ್ಯತ್ಯಾಸ ಉಂಟು. ಇವೆಂತ ಹೇಳ್ತಾನೆ ಅವನ ಅರ್ಜುನ ಅಭಿಪ್ರಾಯ, ನೀನು ಪರಮವಾದ ಆದಿಲಕ್ಷ. ಗೋಲ್ ಆದ್ರೆ, ಈಗ ನಮ್ದು ಗೋಲ್ ಇದ್ರೆ ಪ್ರಬೋಧ ಹೇಳ್ತಾರೆ, ವಾಟ್ ಈಸ್ ಯುವರ್ ಗೋಲ್? ನಮ್ಗೆ ಗೊತ್ತಿಲ್ಲ. ಈಗ ಹೇಳುವಂಥದ್ದು, ಒಬ್ಬ ಬಂದು ಹೇಳೋದು, ಸರ್ ನಿಮ್ದು ಗೋಲ್ ಎಂತ? ನಾನು ಒಳ್ಳೆ ಕಲಿಬೇಕು. ಒಳ್ಳೆ ಕಲಿತ ಮೇಲೆ ಎಂತ ಗೋಲ್? ಒಳ್ಳೆ ಕೆಲಸ ಸಿಗಬೇಕು. ಒಳ್ಳೆ ಕೆಲಸ ಸಿಕ್ಕಿದ ಮೇಲೆ ಎಂತ ನಿಮ್ಮ ಗೋಳು? ನನಗೆ ಒಂದು ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಆಗಬೇಕು. ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆಗೆ ಎಂತ ಮಾಡಬೇಕು? ಒಂದು ಒಳ್ಳೆ ಮನೆ ಕಟ್ಟಬೇಕು. ಒಳ್ಳೆ ಮನೆ ಕಟ್ಟಿದ ಮೇಲೆ ಒಳ್ಳೆ ಗಾಡಿ ತೆಗಿಬೇಕು. ಒಳ್ಳೆ ಗಾಡಿ ತೆಗೆದ ನಂಗೆ ಒಂದು ಒಳ್ಳೆ ಮಕ್ಕಳಾಗಬೇಕು. ಮತ್ತೆ ಒಳ್ಳೆ ಮಕ್ಕಳಾದ್ಮೇಲೆ ಮಕ್ಕಳನ್ನು ಒಳ್ಳೆ ಮತ್ತೆ ಎಂಡಿಗೆ ಬೇಡ ನಮ್ದು ಈ ಗೋಲ್ ಬೇಕಲ್ಲ, ಪುಲಿಸ್ ಸ್ಟಾಪ್ ಆಗ್ಬೇಕಲ್ಲ. ಇಲ್ಲ, ಪ್ರಭು ಹೇಳ್ತಾರೆ, ಆಹಾರ ನಿದ್ರಾ ಭಯ ಮೈಥುನ ಪಶು ಸಮಾನ. ಅಂದ್ರೆ ಪಶುಗಳು ಕೂಡ ಮಾಡ್ತಾ ಉಂಟು. ತಿನ್ನುವುದು, ಮಲಗುವುದು, ಮತ್ತೆ ಕೂಡಿ ಇಡುವುದು, ಮತ್ತೆ ಸೆಕ್ಸ್ ಮಾಡುವಂಥದ್ದು. ನಾವು ಮನುಷ್ಯರು ಕೂಡ ಅದನ್ನೇ ಮಾಡಿದ್ರೆ ನಮ್ಗೆ ಮತ್ತೆ ಪ್ರಾಣಿಗೆ ಏನು ವ್ಯತ್ಯಾಸ? ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ. ಇಲ್ಲಿ ನಾನು ಯಾರು, ದೇವರು ಯಾರು, ಇದು ಅರ್ಥ ಮಾಡಬೇಕು. ಇದು ನಮ್ಮ ಗೋಲ್, ಆದಿಲಕ್ಷ. ಆದ್ರೆ ನಮ್ಮ ಗೋಲೇ ಇಲ್ಲ. ಹೇಗಂದ್ರೆ, ನೀವೀಗ ಸಪೋಸ್ ಈ ಬ್ಯಾಂಗ್ಳೂರಿಗೆ ಹೋಗ್ತೀರಿ, ಎಂತಾದ್ರು ಕೆಲಸ ಇರ್ಬೇಕು, ಬ್ಯಾಂಗ್ಳೂರಿಗೆ ಹೋಗ್ತೀರಿ. ಬ್ಯಾಂಗ್ಳೂರಿಗೆ ಹೋಗಿ ನೀವು ಒಂದು ರಿಕ್ಷಾದಲ್ಲಿ ಕೂತ್ಕೊಳ್ತೀರಿ. ಮತ್ತೆ ರಿಕ್ಷಾ ಕೇಳುವಂಥದ್ದು, ಎಲ್ಲಿಗೆ ಹೋಗ್ಬೇಕು? ನನಗೆ ಗೊತ್ತಿಲ್ಲ. ಅರೆ, ರಿಕ್ಷಾ ಹೇಳ್ತಾನೆ, ಸರ್ ನಿಮ್ಮ ಅಡ್ರೆಸ್ ಹೇಳಿ, ನನಗೆ ಗೊತ್ತಿಲ್ಲ. ನೀವು ಹೋಗ್ತಾ ಇರ್ತೀರಿ, ರಿಕ್ಷಾ ಹೋಗ್ತಾ ಇದ್ದಾನೆ. ಮೀಟರಲ್ಲಿ 200 ಜಾಸ್ತಿ ಆಗ್ತದೆ, 300 ರೂಪಾಯಿ ಆಗ್ತಾ ಉಂಟು. ಅದು ನಿಮಗೆ ಗೋಲ್ ಗೊತ್ತಿಲ್ಲ, ಇಲ್ಲಿ ಹೋಗ್ಬೇಕಂತ. ಅದೇ ರೀತಿ ನಮ್ದು ಕೂಡ ಜೀವನದ ಗುರಿ ಇಲ್ಲ ನಮಗೆ. ಒಟ್ಟು ನಾನು ಕೆಲಸ ಮಾಡಬೇಕು, ಒಳ್ಳೆ ಸಂಪಾದನೆ ಮಾಡಬೇಕು, ಒಳ್ಳೆ ಮನೆ ಕಟ್ಟಬೇಕು, ಒಳ್ಳೆ ಮದುವೆ ಆಗಬೇಕು, ಮತ್ತೆ ಒಳ್ಳೆ ಮಕ್ಕಳನ್ನು ಮಾಡಬೇಕು. ಮತ್ತೆ ಎಂತ ಎಂಡಿಗೆ ಎಂತ ಗೋಲೆ ಅಂತ? ಜನರಿಗೆ ಗೋಲೇ ಇಲ್ಲ, ಜೀವನದ ಗುರಿಯೇ ಗೊತ್ತಿಲ್ಲ. ಆದ್ರೆ ಇಲ್ಲಿ ಅರ್ಜುನನಿಗೆ ಗೊತ್ತುಂಟು, ನೀನು ಪರಮವಾದ ಆದಿಲಕ್ಷ. ಈಗ ಇದಕ್ಕೆ ಒಂದು ರಿಲೇಟ್ ಮಾಡ್ತೇನೆ. ಹೆಚ್ಚಿನವರಿಗೆ ಧರ್ಮ ಅಂತ ಗೊತ್ತಿಲ್ಲ. ಈ ಮುಸ್ಲಿಮ್ಸ್ ಆಗ್ಲಿ, ಕ್ರಿಶ್ಚಿಯನ್ಸ್ ಆಗ್ಲಿ, ಮತ್ತೆ ನಮ್ಮ ಸೋಕಾಲ್ಡ್ ಹಿಂದೂ. ದಯವಿಟ್ಟು ಹೇಳ್ತೇನೆ, ಈ ಹಿಂದೂ ಅನ್ನೋದು ಯಾವುದೇ ಶಾಸ್ತ್ರದಲ್ಲೇ ಇಲ್ಲ. ನಮ್ದು ಸನಾತನ ಧರ್ಮ, ಹಿಂದೂ ಧರ್ಮ ಅನ್ನೋದು ಇಲ್ಲ. ಯಾಕೆಂದ್ರೆ ಹಿಂದೂ ಹೇಗೆ ಬಂತ ಅಂದ್ರೆ, ಈ ಮುಘಲರು ಸಿಂಧ್ಗೆ, ಅವರಿಗೆ ಸಿಂಧ್ ಹೇಳಿ ಕಷ್ಟ ಆಯ್ತು, ಹಾಗಾಗಿ ಹಿಂದೂ ಬಂತು. ಸಿಂಧ್ ಪಕ್ಕದಲ್ಲಿ ಅಂತ, ಹಾಗಾಗಿ ಹಿಂದೂ ಅನ್ನೋದಿಲ್ಲ. ಈಗ ಹೆಚ್ಚಿನವರು ಹೇಳುವಂಥದ್ದು, ಅವರು ಕನ್ವರ್ಟ್ ಆದ್ರು, ಮುಸ್ಲಿಂ ಆಗಿ ಹಿಂದೂ ಇದ್ದವರು. ಸರ್, ಹೆಚ್ಚಿನವರು ಈಗ ಈ ಧರ್ಮವನ್ನು ಎಂತ ಎಣಿಸುವಂತ, ರಿಲಿಜನ್ ಅಂದ್ರೆ ಫೇತ್ ಅಂತ ಎಣಿಸ್ತಾರೆ. ಪ್ರಭುಪಾದ ಹೇಳ್ತಾರೆ, ಇವತ್ತು ನಿನಗೆ ಮುಸ್ಲಿಂ ಆಗಿ ನಂಬಿಕೆ ಇರಬಹುದು, ನಾಳೆ ನಿನಗೆ ಹಿಂದೂ ಆಗಿ ನಂಬಿಕೆ ಇರಬಹುದು, ನಾಳೆ ದಿನ ಕ್ರಿಶ್ಚಿಯನ್ ಆಗಿ. ಫೇತ್ ಚೇಂಜ್ ಆಗ್ತಾ ಇರ್ತದೆ, ಆದ್ರೆ ಧರ್ಮ ಅದು ಅಲ್ಲ. ಧರ್ಮ ಅಂತೂ ಸಾಕ್ಷಾತ್ ಭಗವತ್ ಪ್ರಣೀತ. ಅಂದ್ರೆ ಕೃಷ್ಣ ಹೇಗೆ ಅಂದ್ರೆ, ನಮ್ಗೆ ಈಗ ಗೌರ್ಮೆಂಟ್, ಇಂಡಿಯಾ ಗೌರ್ಮೆಂಟ್ ಒಂದು ರೂಲ್ಸ್ ಉಂಟು, ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೀಗೆ ರೂಲ್ಸ್ ಉಂಟು. ನಾವು ಅದ್ರ ಅಗೇನ್ಸ್ಟ್ ಹೋಗ್ಲಿಕ್ಕೆ ಆಗುದಿಲ್ಲ. ನಾವು ಹೋದ್ರೆ ನಮಗೆ ಜೈಲಿಗೆ ಆಗ್ತಾರೆ. ಈಗ ನಾವು ಎಂತಾದ್ರು ಮಾತಾಡಿದ್ರೆ, ಗೌರ್ಮೆಂಟ್ ಎದುರು ಎಂತಾದ್ರು ಒಂದು ಮಾತಾಡಿದ್ರೆ, ಈ ರೂಲ್ಸ್ ಎದುರು, ಇಮಿಡಿಯೇಟ್ ನಮಗೆ ಜೈಲು. ಯಾಕಂದ್ರೆ ಆ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಹೀಗೆ ಉಂಟು. ಪ್ರಭುಪಾದಗಳು ಹೇಳುವಂತ ಧರ್ಮ ಅಂದ್ರೆ ಕೃಷ್ಣ ಕೊಟ್ಟ ರೂಲ್ಸ್ ಅನ್ನು ನಾವು ಫಾಲೋ ಮಾಡಬೇಕು. ಆದ್ರೆ ಯಾರು ಇದನ್ನು ಮಾಡುವುದಿಲ್ಲ. ಜನರು ಒಟ್ರಾಸಿ, ನನ್ನ ಪ್ರಕಾರ ಧರ್ಮ ಇಲ್ಲ. ಧರ್ಮ ಅಂತೂ ಸಾಕ್ಷಾತ್ ಭಗವತ್ ಪ್ರಣೀತ. ಅದೆಂತ ರೂಲ್ಸ್? ಕೃಷ್ಣ ಅಂತ ಹೇಳುವಂತದ್ದು 18ನೇ ಅಧ್ಯಾಯದಲ್ಲಿ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಹಂತಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲವನ್ನು ಬಿಟ್ಟು ನನಗೆ ಶರಣಾಗತನಾಗು. ಇದು ಧರ್ಮ. ಅದು ಜನರಿಗೆ ಗೊತ್ತಿಲ್ಲ. ಅದೇ ರೀತಿ ಇಲ್ಲಿ ಆದಿಲಕ್ಷ ನಮ್ಮ ಗುರಿ ಅಂತ. ಗುರಿ ಅಂದ್ರೆ ಕೃಷ್ಣನ ತಿಳಿಯುವಂಥದ್ದು. ಧರ್ಮ ಅಂದ್ರೆ ಕೃಷ್ಣನನ್ನು ನಾವು ಸರೆಂಡರ್ ಆಗೋದು. ಅದೇ ಜನರಿಗೆ ಇದು ಗೊತ್ತಿಲ್ಲ. ಅದೇ ಅರ್ಜುನನಿಗೆ ಗೊತ್ತುಂಟು, ನೀನು ಎಲ್ಲಾ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ, ನಿನಗೆ ಕ್ಷಯವೇ ಇಲ್ಲ, ನೀನು ಅತ್ಯಂತ ಪ್ರಾಚೀನ. ನೋಡಿ, ತುಂಬಾ ಕೃಷ್ಣ ಓಲ್ಡ್. ಆದ್ರೆ ಓಲ್ಡ್ ಅಂದ್ರೆ ಕೃಷ್ಣನಿಗೆ
ಪ್ರಾಯ ಆದ ಇಲ್ಲಿ ಅದನ್ನ ಫೋಟೋ ನೋಡಿದ್ದೀರಾ ಕೃಷ್ಣಂದು? ಈ ಕೂದಲು ಇದಾದದ್ದು, ಅವನಿಗೆ ಮುಖ ಎಲ್ಲ ಪ್ರಾಯ ಆದದ್ದು, ಮತ್ತೆ ಕೂದಲು ಬಿಳಿ ಆದದ್ದು, ಈ ಮುಖ ಎಲ್ಲ ಇದ್ದದ್ದು ನೋಡಿದಿರಾ? ಇಲ್ಲ. ಯಾಕಂದ್ರೆ ಕೃಷ್ಣ ನವ ಯೌವನಂಚ, ಕೃಷ್ಣ ಯಾವಾಗಲೂ 16 ವರ್ಷ. ಯಾಕಂದ್ರೆ ಕೃಷ್ಣ ದೇವೋತ್ತಮ ಪರಮಪುರುಷ, ನಮ್ಮಾಗಿ ಹುಟ್ಟಿದಲ್ಲ ಕೃಷ್ಣ. ಕೃಷ್ಣನಿಗೆ ಸಾವಿಲ್ಲ, ಪ್ರಾಚೀನ. ನೀನು ಸನಾತನ ಧರ್ಮದ ಪಾಲಕನು. ನೋಡಿ, ಹಿಂದೂ ಅನ್ನೋದಿಲ್ಲ, ಸನಾತನ ಧರ್ಮ, ದೇವೋತ್ತಮ ಪುರುಷನು, ಇದು ನನ್ನ ಅಭಿಪ್ರಾಯ. ಹಾಗಾಗಿ ನಾವು ಅರ್ಜುನನ ಅಭಿಪ್ರಾಯ ಪ್ರಕಾರ ಹೋಗ್ಬೇಕು. ಇದರಿಂದ ನಮ್ಮ ಟೈಮ್, ಎನರ್ಜಿ ಎಲ್ಲ ಸೇವ್ ಆಗ್ತದೆ. ನಿನಗೆ ಆದಿ, ಮಧ್ಯ ಮತ್ತು ಅಂತ್ಯಗಳಿಲ್ಲ. ನಿನ್ನ ಮಹಿಮೆಗೆ ಮಿತಿ ಇಲ್ಲ. ನಿನಗೆ ಅಸಂಖ್ಯಾತ ಭಾವಗಳಿವೆ. ಸೂರ್ಯಚಂದ್ರರು ನಿನ್ನ ಕಣ್ಣುಗಳು. ಸೂರ್ಯಚಂದ್ರರು ಕೃಷ್ಣನ ಕಣ್ಣುಗಳು. ಈಗ ನಮಗೆ ಬೆಳಿಗ್ಗೆ ಸೂರ್ಯನ ಕಿರಣ, ರಾತ್ರಿ ಚಂದ್ರನ ಕಿರಣ. ಅವರ ಕಿರಣ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗುತ್ತೆ? ಪ್ರಭುಪಾದ ಹೇಳ್ತಾರೆ, ಕೃಷ್ಣನ ಈ ಎಷ್ಟು ಪರ್ಫೆಕ್ಟ್ ಅಂದ್ರೆ ಪ್ಲಾನ್. ಒಂದ್ ದಿವಸ ಸೂರ್ಯನ ಕಿರಣ ಸ್ಟಾಪ್ ಆದ್ರೆ ನಾವು ಏನಿಲ್ಲ. ಹಾಗೆ ಇದೆಲ್ಲ ಕೃಷ್ಣನ ಪ್ಲಾನ್ ಅಲ್ಲಿ ನಡೆಯುವಂಥದ್ದು, ನಮ್ಮ ಪ್ಲಾನ್ ಅಲ್ಲಿ ಅಲ್ಲ. ಪ್ರಜ್ವಲಿಸ ಉರಿಯು ನಿನ್ನ ಬಾಯಿಂದ ಹೊರಬರುವುದನ್ನು, ನಿನ್ನ ಪ್ರಕಾಶ ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ. ನೀನು ಒಬ್ಬನೇ ಆದರೂ ನೀನು ಆಕಾಶವನ್ನು, ಎಲ್ಲ ಲೋಕಗಳನ್ನು, ಅವುಗಳ ನಡುವನೆ ಎಲ್ಲ ಸ್ಥಳಗಳನ್ನು ವ್ಯಾಪಿಸಿದ್ಯಾ. ಮಹಾತ್ಮನೇ, ಈ ಅದ್ಭುತವಾದ ಉಗ್ರ ರೂಪವನ್ನು ಕಂಡು 3 ಲೋಕಗಳು ಭಯಗೊಂಡಿದೆ. ಎಲ್ಲ ಲೋಕ ಈಗ ಭಯಗೊಂಡಿದೆ. ದೇವತೆಗಳ ಸಮೂಹಗಳು ನಿನ್ನ ಮುಂದೆ ಶರಣಾಗತವಾಗಿ ನಿನ್ನನ್ನು ಪ್ರವೇಶಿಸುತ್ತಿರುವವು. ಅವರಲ್ಲಿ ಕೆಲವರು ಭಯಭೀತರಾಗಿ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಎಲ್ಲರೂ ಈಗ ಭಯಭೀತರಾಗಿದ್ದಾರೆ, ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮಹರ್ಷಿಗಳು ಮತ್ತು ಪರಿಪೂರ್ಣ ಸಿದ್ಧ ಸಮೂಹಗಳು ಸ್ವಸ್ತಿ ಸ್ವಸ್ತಿ ಎಂದು ಹೇಳ್ತಾ ವೇದಗಳು ಸುತ್ತ ಹಾಡುತ್ತಾ ನೀನೇ ಪ್ರಾರ್ಥನೆ, ಅಂದ್ರೆ ಹೆದರಿಗೆಲ್ಲ ಪ್ರಾರ್ಥನೆ ಮಾಡ್ತಿದ್ದಾರೆ. ನಾವು ಕೂಡ ಸಂಕಟ ಬಂದಾಗ ವೆಂಕಟರಮಣ, ಅದು ಇವರು ಕೂಡ ಹಾಗೆ ಸಂಕಟ ಬಂದಿದೆ, ಈಗ ಪ್ರಾರ್ಥನೆ ಮಾಡ್ತಿದ್ದಾರೆ. ಬಾಕಿ ನಮ್ಗೆ ನೆನಪಾಗುದಿಲ್ಲ, ಸಂಕಟ ಬಂದಾಗ ಮಾತ್ರ. ಎಲೆ ಮಹಾಬಾಹುವೆ, ಹಲವು ಮುಖಗಳನ್ನು, ಕಣ್ಣುಗಳನ್ನು, ಬಾಹುಗಳನ್ನು, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೊರೆದಾಡೆಗಳನ್ನು ಹೊಂದಿರುವ ನಿನ್ನ ಮಹಾರೂಪ ಕಂಡು ದೇವತೆಗಳನ್ನು ಒಳಗೊಂಡಂತೆ ಅವರ ಲೋಕಗಳು ಭಯಗೊಂಡಿದೆ. ಅವರಂತೆ ನಾನು ಭಯಗೊಂಡಿದ್ದೆ. ನೋಡಿ, ಪ್ರಭುಪಾದ ಹೇಳ್ತಾರೆ, ಇದು ಕೂಡ ಭಕ್ತನ ಲಕ್ಷಣ. ಭಕ್ತ ಒಪ್ಪಿಕೊಳ್ತಾನೆ, ಅದು ನಾವು ಒಪ್ಪಿಕೊಳ್ಳುವುದಿಲ್ಲ. ಇಲ್ಲಿ ಅರ್ಜುನ ನಾನು ಕೂಡ ಭಯಗೊಂಡಿದ್ದೇನೆ ಒಪ್ಪಿಕೊಳ್ತಾ ಇದ್ದಾನೆ. ಸರ್ವಾಂತರಯಾಮಿಯಾದ ವಿಷ್ಣುವೇ, ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು, ತೆರೆದಿರುವ ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಒಳಗಿರುವ ಕಣ್ಣುಗಳು, ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಳ್ಳನಗೊಂಡಿದೆ. ಟೋಟಲ್ ಭಯಭೀತನಾಗಿದ್ದಾನೆ ಅರ್ಜುನ. ನಮಗೋಸ್ಕರ ಹೇಳಿದ್ದಾನೆ, ಆದ್ರೆ ಈಗ ಭಯಭೀತನಾಗಿದೆ. ನನ್ನ ಕೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳ. ಟೋಟಲ್ ಅವನ ಈ ಚಿತ್ತವು ಕಳೆದು ಹೋಗಿದೆ, ಪ್ರಜ್ಞೆ ಕಳೆದು ಹೋಗಿದೆ. ಒಂದು ಟೋಟಲ್ ಅವು ಇಂಬ್ಯಾಲೆನ್ಸ್ ಆಗಿದ್ದಾನೆ. ಧೃತರಾಷ್ಟ್ರನ ಎಲ್ಲಾ ಪುತ್ರರು, ಅವರ ಸ್ನೇಹಿತರಾದ ರಾಜರುಗಳು, ಭೀಷ್ಮ, ದ್ರೋಣ ಮತ್ತು ಕರ್ಣರು, ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸಿದ್ದಾರೆ. ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿ ಪುಡಿಯಾದ ಕೆಲವರ ತಲೆಗಳನ್ನು ಕಾಣುತ್ತಿದ್ದೇನೆ. ನೋಡಿ, ಯುದ್ಧ ಆಗ್ಲಿಲ್ಲ, ರಿಸಲ್ಟ್ ಗೊತ್ತಾಯ್ತು. ಫಸ್ಟಿಗೆ ಅವನ ರಿಸಲ್ಟ್ ಗೊತ್ತಾಯ್ತು. ಎಲ್ಲರೂ ಭೀಷ್ಮ, ದ್ರೋಣ, ಕರ್ಣ ಎಲ್ಲ ಕೃಷ್ಣನ ಬಾಯಿ ಒಳಗೆ ಹೋಗ್ತಾ ಇದ್ದಾರೆ. ಅದು ಕೂಡ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿ ಪುಡಿ ಆಗ್ತಾ ಇದೆ. ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಗೆ ಹರಿಯುವಂತೆ ಈ ಎಲ್ಲಾ ಮಹಾಯೋಧರು ಪ್ರಜ್ವಲಿಸುವ ನಿನ್ನ ಬಾಯಿಗಳನ್ನು ಪ್ರವೇಶಿಸಿದ್ದಾರೆ. ಎಲ್ಲರೂ ಪ್ರವೇಶ ಮಾಡ್ತಿದ್ದಾರೆ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ನಾನು ಕಾಲನು, ಎಲ್ಲಾ ಲೋಕಗಳ ಮಹಾನ್ ಕ್ಷಯಗಾರಿಯು, ಎಲ್ಲಾ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು ಪಾಂಡವರನ್ನು ಬಿಟ್ಟು 2 ಪಕ್ಷಗಳ ಎಲ್ಲ ಯೋಧರು ಕೊಲ್ಲಲ್ಪಡುವರು. ನೋಡಿ, ಪಾಂಡವರನ್ನು ಬಿಟ್ಟು ಎಲ್ಲರೂ ಸಾಯ್ತಾ ಇದ್ದಾರೆ. ಈಗ ಕೆಲವರು ಹೇಳ್ತಾರೆ, ಎಸ್, ನಾನು ಕೃಷ್ಣನ ನಂಬುದಿಲ್ಲ, ನನಗೆ ನಂಬಿಕೆ ಇಲ್ಲ, ಭಗವತ ನಂಬಿಕೆ ಇಲ್ಲ. ಓಕೆ ಸರ್, ನೀವು ನಂಬೇಡಿ. ಕೃಷ್ಣ ಅಂತ ಹೇಳ್ತಾರೆ, ನಾನು ಕಾಲ, ಐ ಆಮ್ ಕಾಲ. ಕೃಷ್ಣ ಮೃತ್ಯು ಆಗಿ ಬರ್ತಾನೆ. ಹಾಗೆಂತ ಆಗ್ತದೆ, ನಿಮ್ಗೆ ಆಗ ನಂಬಲಿಕ್ಕೆ ಇಷ್ಟ ಇದ್ರು ಕೂಡ ನಿಮ್ಗೆ ನಂಬಲಿಕ್ಕೆ ಆಗುದಿಲ್ಲ. ಟೂ ಲೇಟ್ ಆಗಿರ್ತದೆ, ತುಂಬಾ ಅದು ಲೇಟ್ ಆಗಿರ್ತದೆ. ಎಸ್, ಕೃಷ್ಣ ನಾನು ಕಾಲನು, ಎಲ್ಲ ಲೋಕಗಳ ಮಹಾನ್ ಕ್ಷಯಕಾರಿ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ತಸ್ಮಾತ್ ತ್ವಂ ಉತ್ತಿಷ್ಠ ಯಶೋ ಲಾಭಸ್ವ ಜಿತ್ವಾ ಶತ್ರುನ್ ಪುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಾಯಾ ಏವೇತ ನಿಹಿತ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚೀನ್. ಆದ್ರಿಂದ ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ಸವ್ಯಸಾಚಿ, ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ. ಕೃಷ್ಣನಿಗೆ ಹೇಳುವುದು, ನೀನು ಜಸ್ಟ್ ಒಂದು ಗೊಂಬೆ, ನೀ ಯುದ್ಧದಲ್ಲಿ ನಿಮಿತ್ತ ಮಾತ್ರ. ಆಲ್ರೆಡಿ ನೀನು ನೋಡಿದ್ಯಾ ಅವ್ರು ನನ್ನ ಒಳಗೆ ಹೋಗುವುದಂದು. ಹಾಗಾಗಿ ನಿನ್ಗೆ ಒಳ್ಳೇದು, ನೀನು ಯುದ್ಧದಲ್ಲಿ ಅವರನ್ನು ಕೊಲ್ಲು,
ಮತ್ತೆ ರಾಜ್ಯವನ್ನು ಮಾಡು. ನೀನು ಜಸ್ಟ್ ಒಂದು ನಿಮಿತ್ತ ಮಾತ್ರ. ಯಾಕೆಂದ್ರೆ ನೀನು ಕೊಲ್ಲದಿದ್ರೆ ನಾನು ಬೇರೆಯವ್ರನ್ನು ಯೂಸ್ ಮಾಡ್ತೇನೆ. ಹಾಗಾಗಿ ಈಗ ಪ್ರಭುಪಾದಗಳು ಹೇಳುವಂತೆ ಹೇಗೆ ಅಂದ್ರೆ, ನಮಗೆ ಅಹಂಕಾರ ಇರ್ತದೆ. ಎಂತಂದ್ರೆ ನಾವು ಕೃಷ್ಣ ಭಜನೆಯಲ್ಲಿ ಸ್ವಲ್ಪ ಬಂದ ಮೇಲೆ ನಾನು ಸೇವೆ ಮಾಡ್ತಿದ್ದೇನೆ. ಪ್ರಭುಪಾದ ಹೇಳ್ತಾರೆ, ನೀನೀಗ ಮಾಡದಿದ್ರೆ ಕೃಷ್ಣ ಬೇರೆಯವ್ರನ್ನ ಯೂಸ್ ಮಾಡ್ತಾರೆ. ಹಾಗಾಗಿ ಅದು ನಿನಗೆ ಭಾಗ್ಯ ಅಂತ ನೀನು ಎಣಿಸು. ಆ ರೀತಿ ನಾವು ತೆಗಿಬೇಕಂತೆ. ನಾನು ಅಲ್ಲದೆ ಇನ್ನೊಬ್ಬ ಬರ್ತಾನೆ. ಕೃಷ್ಣನ ವ್ಯವಸ್ಥೆ ಅಂದ್ರೆ ಕಡಿಮೆ ಇಲ್ಲ, ಕೃಷ್ಣನಿಗೆ ಕಡಿಮೆ ಅನ್ನೋದಿಲ್ಲ. ಕೃಷ್ಣ ಬೇರೆಯವ್ರನ್ನ ಯೂಸ್ ಮಾಡ್ತಾನೆ. ಆದ್ರೆ ಇದು ನನಗೆ ಭಾಗ್ಯ ಸಿಕ್ಕಿತು. ಆ ರೀತಿ ನಾವು ತೆಗಿಬೇಕು ಕೃಷ್ಣ ಸೇವೆಯಲ್ಲಿ. ಹಾಗಾಗಿ ಇಲ್ಲಿ ಕೂಡ ಹೇಳುವಂಥದ್ದು, ನೀನು ಜಸ್ಟ್ ನಿಮಿತ್ತ ಮಾತ್ರ, ನೀನು ನನ್ನ ಇನ್ಸ್ಟ್ರೂಮೆಂಟ್, ನೀನು ಕೊಲ್ಲು. ದ್ರೋಣ, ಭೀಷ್ಮ, ಜಯದತ್ತ, ಕರ್ಣ ಮತ್ತು ಇತರ ವೀರ ಯೋಧರು ಆಗಲೇ ನನ್ನಿಂದ ನಾಶವಾಗಿದ್ದಾರೆ. ಆದ್ರಿಂದ ಅವರನ್ನು ಕೊಲ್ಲು, ಬೆತಬೇಡಬೇಡ, ಯುದ್ಧ ಮಾಡು, ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸುವೆ. ಎಸ್, ಈ ರೀತಿ ಹೇಳ್ತಿದ್ದಾನೆ. ಸಂಜಯ ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು. ರಾಜನ ದೇವೋತ್ತಮ ಪರಮಪುರುಷ ಈ ಮಾತನ್ನು ಕೇಳಿ ಅರ್ಜುನನು ಕೈಗಳ ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು. ಟೋಟಲ್ ಈಗ ಹೆದರಿದ್ದಾನೆ. ಅರ್ಜುನನು ಹೇಳಿದನು, ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ. ನೋಡಿ, ಋಷಿಕ ಈಶ, ಇಂದ್ರಿಯಗಳೊಡೆ ಕೃಷ್ಣ, ಋಷಿಕ ಈಶ. ನಿನ್ನ ಹೆಸರನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಆದ್ದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವ ನಮಸ್ಕಾರವನ್ನು ಅರ್ಪಿಸುತ್ತಾರೆ. ರಾಕ್ಷಸ ಬೆದರಿ ಎಲ್ಲ ದಿಕ್ಕನ್ನು ಓಡಿ ಹೋಗುತ್ತಾರೆ. ಇದೆಲ್ಲವೇ ಯುಕ್ತವೇ ಸರಿ. ಅಂದ್ರೆ ಸಿದ್ಧರು, ಕೃಷ್ಣನ ಭಕ್ತರು ಕೃಷ್ಣನಿಗೆ ನಮಸ್ಕಾರ ಮಾಡ್ತಿದ್ದಾರೆ, ರಾಕ್ಷಸರು ಎದರಿ ಹೋಗ್ತಾ ಇದ್ದಾರೆ. ಇದು ಆಬ್ವಿಯಸ್. ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ, ನೀನು ಆದಿ ಸೃಷ್ಟಿಕರ್ತನು. ಆದ್ದರಿಂದ ಅವರು ನಿನಗೆ ಭಕ್ತಿಪೂರ್ವಕವನ್ನು ಏಕೆ ಅರ್ಪಿಸಬಾರದು? ನೋಡಿ, ಈ ಭೌತಿಕ ಸೃಷ್ಟಿ ಮಾಡ್ಲಿಕ್ಕೆ ಯಾರಿಗೆ ಕೊಟ್ಟಿದ್ದಾರೆ? ಬ್ರಹ್ಮನಿಗೆ. ಆದ್ರೆ ಬ್ರಹ್ಮನ ಸೃಷ್ಟಿ ಮಾಡಿದಾಗ ಕೃಷ್ಣ. ಹಾಗಾಗಿ ಕೃಷ್ಣ ಆದಿ ಸೃಷ್ಟಿಕರ್ತ, ಆದಿ ಸೃಷ್ಟಿಕರ್ತ. ಹಾಗಾಗಿ ಬ್ರಹ್ಮಯಾಗಿ ನಿನಗೆ ಈ ಪ್ರಣಾಮ ಅರ್ಪಿಸಬಾರದು? ಇದು ಅರ್ಜುನ ಪ್ರಶ್ನೆ. ದೇವತೆಗಳ ದೇವ, ಜಗನ್ನಿವಾಸ, ನೀನು ಅಜೇಯನಾದ ಮೂಲನು, ಎಲ್ಲ ಕಾರಣನು, ಈ ಐಕ ಅಭಿವ್ಯಕ್ತಿಗೆ ಅತೀತನಾದವನು. ನೀನು ಆದಿ ದೇವತಮ ಪುರುಷನು, ಪುರಾಣ ಪುರುಷನು, ಈ ಪ್ರಕಟಿತ ವಿಶ್ವದ ಕಟ್ಟಕಡೆ ಆಶ್ರಯ ನೀನು, ಎಲ್ಲವನ್ನು ತಿಳಿಯುವ ನೀನು, ತಿಳಿಯುವ ಸಾಧ್ಯವಿರುವುದೆಲ್ಲ ನೀನೇ, ಭೌತಿಕ ಗುಣಗಳನ್ನು ಮೀರಿದ ಪರಮಧಾಮ ನೀನು, ಏ ಅನಂತ ರೂಪನೇ, ಈ ವಿಶ್ವನಲ್ಲಿ ನೀನು ವ್ಯಾಪಿಸಿರುವೆ. ದಯವಿಟ್ಟು ನೋಡಿ, ಇದು ಅಡ್ಮಿನ್ಸ್ ನೀವು ಪ್ರಭುಜಿ ಅವ್ರನ್ನ ನಾನು ರಿಮೂವ್ ಮಾಡದೆ ಮತ್ತೆ ಜಾಯಿನ್ ಆಗಿ ಅದೇ ತರ ಹಾಕಿದ್ದಾರೆ ಪ್ರಭು. ನೋಡಿ, ನೋವನ್ನು ಹಾಕಿ ಇಲ್ಲಿ, ನೋವನ್ನು ಚಾಟ್ ಸ್ಟಾರ್ಟಿಂಗ್ ಆಗೋ ನೀವು ಹಾಕಬೇಕು. ದಯವಿಟ್ಟು ಕ್ಲಾಸ್ ಸ್ಟಾರ್ಟ್ ಆಗೋ ಚಾಟ್. ಲಾಸ್ಟ್ ಟೈಮ್ ಆಕ್ಸೆಸ್ ಇರಲಿಲ್ಲ ಪ್ರಭುಜಿ, ಚೆಕ್ ಮಾಡ್ತೀನಿ. ಓಕೆ, ಅಲ್ಲ ನಾನು ಹಾಕಿದೆ ಈಗ. ಓಕೆ, ಎಸ್. ಹಾಗಾಗಿ ನೀನು ಆದಿ ದೇವತಮ ಪುರುಷನ್, ಪುರಾಣ ಪುರುಷನ್, ನೀನು ಪ್ರಕಟಿತ ವಿಶ್ವದ ಕಟ್ಟಕಡೆ ಆಶ್ರಯ ನೀನು, ಎಲ್ಲವನ್ನು ತಿಳಿಯುವ ನೀನು, ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ, ಭೌತಿಕ ಗುಣಗಳು ಮೀರಿದ ಪರಮಧಾಮ ನೀನು, ಏ ಅನಂತ ರೂಪನೇ, ಈ ವಿಶ್ವನಲ್ಲಿ ನೀನು ವ್ಯಾಪಿಸಿರುವೆ. ನಿನ್ನ ಮಹಿಮೆಗಳು ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ ಯಾದವ ಓ ಗೆಳೆಯ ಎಂದು ಕರೆದಿದ್ದೇನೆ. ಪ್ರಮಾದದಿಂದ ಆಗಲಿ ಪ್ರೀತಿಯಿಂದ ಆಗಲಿ ನಾನು ಮಾಡಿರುವ ಅಪರಾಧವನ್ನು ಕ್ಷಮಿಸು. ವಿಹಾರದಲ್ಲಿ ಒಂದೇ ಆಸೆಗಳು ಮಲಗಿದಾಗ, ನಾವಿಬ್ಬರೇ ಇದ್ದಾಗ, ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಭ್ಯಾಸ ಮಾಡಿದ್ದೇನೆ. ಅಚ್ಯುತನೇ, ಯಾರಿಗೆ ಚ್ಯುತಿ ಇಲ್ಲ ಅವ ಅಚ್ಯುತ, ಇವಕ್ಕೆಲ್ಲ ನಾನು ನಿನ್ನ ಕ್ಷಮೆಗೆ ಬೇಡುತ್ತೇನೆ. ಅಂದ್ರೆ ಈಗ ಅವ ಸ್ಟಾರ್ಟಿಂಗ್ ಕೃಷ್ಣನ ಗೆಳೆಯ ಅಂತ ಭಾವಿಸಿದ, ಹಾಗಾಗಿ ತುಂಬಾ ನಾನು ತಪ್ಪು ಮಾಡಿದ್ದೇನೆ, ನನಗೆ ನನ್ನನ್ನು ಕ್ಷಮಿಸು ಅಂತ ಹೇಳ್ತಿದ್ದಾನೆ. ನಾನು ಹಿಂದೆ ನೋಡದಿದ್ದ ಈ ವಿಶ್ವರೂಪವನ್ನು ಕಂಡು ಸಂತೋಷ ಪಟ್ಟಿದ್ದೇನೆ, ಆದರೆ ಅದೇ ಕಾಲ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ಏ ಪ್ರಭುಗಳ ಪ್ರಭುವೇ, ಜಗನ್ನಿವಾಸನೆ, ನನ್ನಲ್ಲಿ ಕೃಪೆ ಮಾಡಿ ದೇವೋತ್ತಮ ಪರಮಪುರುಷನಾದ ನಿನ್ನ ರೂಪವನ್ನು ನನಗೆ ಮತ್ತೆ ತೋರಿಸು. ನೋಡಿ, ನಿಜವಾದ ರೂಪವನ್ನು ನನಗೆ ಮತ್ತೆ ತೋರಿಸು. ಈಗ ಹೇಳಿದ್ದಾನೆ ವಿಶ್ವರೂಪ, ಆದ್ರೆ ಈಗ ಟೋಟಲ್ ಇದರ ಭಯ ಆಗಿದೆ. ಏ ವಿಶ್ವಮೂರ್ತಿಯೇ, ಸಹಸ್ರಭಾವುವೆ, ಕಿರೀಟಧಾರಿಯಾಗಿ ಗದೆ, ಚಕ್ರ, ಶಂಖ ಮತ್ತು ಪದ್ಮಗಳ ಕೈಗಳಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ಅಂದ್ರೆ ಶಂಖ, ಚಕ್ರ, ಗದಾ, ಪದ್ಮ, ಚತುರ್ಭುಜ ಫಾರ್ಮ್, ಅದು ನೋಡ್ಲಿಕ್ಕೆ ಅವನಿಗೆ ಇಚ್ಛೆ. ಕುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ನಿನಗೆ ಮೊದಲು ಯಾರು ಈ ನನ್ನ ವಿಶ್ವರೂಪ ನೋಡಲಿಲ್ಲ. ಏಕೆಂದ್ರೆ ವೇದ ಧ್ಯಾನದಿಂದ ಆಗಲಿ
ಯಜ್ಞಗಳು ಮಾಡೋದ್ರಿಂದಾಗ್ಲಿ, ದಾನದಿಂದಾಗ್ಲಿ, ಪುಣ್ಯ ಕಾರ್ಯಗಳಿಂದಾಗ್ಲಿ, ಉಗ್ರ ತಪಸ್ಸಿಂದಾಗ್ಲಿ ಈ ಐಕ್ಯ ಜಗತ್ತಿನಲ್ಲಿ ನನ್ನ ರೂಪವನ್ನು ನೋಡಲು ಸಾಧ್ಯವಿಲ್ಲ. ನೋಡಿ, ಈಗ ನಿಮ್ಗೆಲ್ಲರಿಗೂ ಇಚ್ಛೆ ಇತ್ತು ವಿಶ್ವರೂಪನೊಳಗೆ, ಆದ್ರೆ ಎಲ್ಲ ಇದು ಈ ಶ್ಲೋಕ ಯಾರಿಗೆ ಅಂದ್ರೆ ಎಲ್ಲ ಮಾಯಾವಾದಿಗಳಿಗೆ, ನಿರಾಕಾರವಾದಿಗಳಿಗೆ, ಎಲ್ಲ 99% ಜನರಿಗೆ ವಿಶ್ವರೂಪನೊಳಗೆ ಇಚ್ಛೆ. ಆದ್ರೆ ಇಲ್ಲಿ ಕೃಷ್ಣ ನೋಡಿ ಹೇಳುವಂಥದ್ದು, ವೇದಾಧ್ಯಯನ, ಯಜ್ಞವನ್ನು ಮಾಡುವುದರಿಂದ, ದಾನದಿಂದ, ಪುಣ್ಯ ಕಾರ್ಯಗಳಿಂದ, ಉಗ್ರ ತಪಸ್ಸಿನಿಂದ ಕೃಷ್ಣನ ಈ ವಿಶ್ವವನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಅರ್ಜುನ ಶುದ್ಧ ಭಕ್ತ, ಹಾಗಾಗಿ ಕೃಷ್ಣ ತೋರಿಸಿದ, ಆದ್ರೆ ಅದು ಮೇನ್ ಅಲ್ಲ. ನನ್ನ ಈ ಘೋರ ರೂಪವನ್ನು ನೋಡಿ ನೀನು ತಳಮಳಗೊಂಡಿದ್ದೀಯಾ ಮತ್ತು ದಿಗ್ಭ್ರಾಂತನಾಗಿದ್ಯಾ. ಈಗ ಇದು ಮುಕ್ತಾಯವಾಗಲಿ ನನ್ನ ಭಕ್ತನೇ, ಮತ್ತೆ ಎಲ್ಲ ಅಶಾಂತಿಯಿಂದ ಮುಕ್ತನಾಗು. ಶಾಂತವಾದ ಮನಸ್ಸಿಂದ ಈಗ ನೀನು ಅಪೇಕ್ಷಿಸಿದ ರೂಪವನ್ನು ಕಾಣಬಹುದು. ಈಗ ನಿನ್ಗೆ ನಿಜವಾದ ರೂಪ ನಾನೀಗ ತೋರಿಸ್ತೇನೆ. ಎಸ್, ಶಂಖಚಕ್ರ ಗದಾ ಪದ್ಮ. ಸಂಜಯ ಧೃತರಾಷ್ಟ್ರನಿಗೆ ಹೇಳಿದನು, ದೇವತಾ ಪರಮೇಶ್ವರನಾದ ಕೃಷ್ಣನು ಅರ್ಜುನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜ ರೂಪವನ್ನು ತೋರಿದನು. ಮತ್ತೆ ಕಟ್ಟಗೆ ತನ್ನ 2 ಕೈಗಳ ರೂಪವನ್ನು ತೋರಿ ಭಯಗೊಂಡ ಅರ್ಜುನಿಗೆ ಧೈರ್ಯ ಕೊಟ್ಟನು. ಫಸ್ಟಿಗೆ ತೋರಿಸ್ತಾನೆ, ಮತ್ತೆ ಕೃಷ್ಣನ ನಿಜವಾದ 2 ಹ್ಯಾಂಡೆಡ್ ಫಾರ್ಮ್ ಅನ್ನು ತೋರಿಸ್ತಾನೆ. ಎಸ್, ಹೀಗೆ ಕೃಷ್ಣನು ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನನು ಹೀಗೆ ಅಂದನು, ಓ ಜನಾರ್ದನ, ಇಷ್ಟೊಂದು ಸುಂದರವಾದ ಮಾನವ ಸದೃಶ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ, ನನ್ನ ಸಹಜ ಸ್ವಭಾವ ಹಿಂದಿರುಗಿದೆ. ಈಗ ಅವನಿಗೆ ಮನಸ್ಸು ಸಮಾಧಾನವಾಗಿದೆ, ಸಹಜ ರೂಪಕ್ಕೆ ಬಂದಿದ್ದಾನೆ. ದೇವತಾ ಪರಮೇಶ್ವರನು ಹೀಗೆ ಅಂದನು, ನನ್ನ ಪ್ರಿಯ ಅರ್ಜುನನೇ, ಈಗ ನೀನು ಕಾಣುತ್ತಿರುವ ನನ್ನ ರೂಪವನ್ನು ಕಾಣುವುದು ಬಹು ಕಷ್ಟ. ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಕಾಶ ಹಂಬಲಿಸುತ್ತಾರೆ. ನಿಜವಾಗಿ ಕೃಷ್ಣನ 2 ಹ್ಯಾಂಡೆಡ್ ಫಾರ್ಮ್ ನೋಡ್ಲಿಕ್ಕೆ ತುಂಬಾ ಕಷ್ಟ. ದೇವತೆಗಳು ಕೂಡ ಇದಕ್ಕೆ ಕಾಯ್ತಾ ಇರ್ತಾರೆ. ಭಕ್ತ್ಯಾತು ಅನನ್ಯ ಸಖ್ಯ ಅಹಂ ಏವಂ ವಿದೋ ಅರ್ಜುನ ಜ್ಞಾತುಂ ದಾಶ್ರಂ ಚ ತತ್ವೇನ ಪ್ರವೇಶಂ ಚ ಪರಂತಪ. ನನ್ನ ಪ್ರೀತಿಯ ಅರ್ಜುನನೇ, ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನಾನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳು ನೀನು ಪ್ರವೇಶಿಸಬಲ್ಲೆ. ಅಂದ್ರೆ ಇದರಿಂದ ಭಕ್ತಿ ಸೇವೆಯಿಂದ ಮಾತ್ರ ಕೃಷ್ಣ ನೋಡ್ಲಿಕ್ಕೆ ಆಗ್ತದೆ. ಎಸ್, ನನ್ನ ಪ್ರೀತಿ ಅರ್ಜುನ, ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ಕೃಷ್ಣನ ಈ 2 ಹ್ಯಾಂಡೆಡ್ ಫಾರ್ಮ್ ನೋಡ್ಲಿಕ್ಕೆ ಆಗ್ತದೆ. ನೋಡಿ ಎಷ್ಟು ಚಂದ ಕೃಷ್ಣ. ಕೃಷ್ಣನ ಒಮ್ಮೆ ನೋಡಿದ್ರೆ ನಿಮಗೆ ಎಂತ ಬೇಡ ಅಂತ ಆಗ್ತದೆ, ಅಷ್ಟು ಚಂದ ಕೃಷ್ಣ. ಇದು ಆಗುವುದು ನಿಮಗೆ ಭಕ್ತಿ ಸೇವೆಯಿಂದ ಮಾತ್ರ. ನಾನಿರುವಂತೆ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಹೆಚ್ಚಿನವರಿಗೆ ಹಾಗೆ ಇಲ್ಲ, ಅವರ ಪ್ರಕಾರ, ನಿಮ್ಮ ಪ್ರಕಾರ ಅಲ್ಲ, ಕೃಷ್ಣನ ಪ್ರಕಾರ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೀಗೆ ಮಾತ್ರ ನಾನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನಾನು ತಿಳಿಯುವ ರಹಸ್ಯಗಳು ನೀನು ಪ್ರವೇಶಿಸಬಲ್ಲೆ. ಮತ್ಕರ್ಮ ಕೃಣ್ ಮತ್ ಪರಮೋ ಮದ್ಭಕ್ತ ಸಂಗವರ್ಜಿತ ನಿರ್ವೈರಿ ಸರ್ವಭೂತೇಶು ಯಸಮಾಮೇತಿ ಪಾಂಡವ. ಪ್ರಿಯ ಅರ್ಜುನ, ಕಾಮ್ಯ ಕರ್ಮದ ಮತ್ತು ಊಹಾತ್ಮ ಚಿಂತನೆಗಳ ಕಲದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನೋ ಮತ್ತು ಎಲ್ಲಾ ಜೀವಿಗಳ ಮಿತ್ರನೋ, ಅವನು ನಿಶ್ಚಯವಾಗಿ ನನ್ನಲ್ಲಿ ಬರುವನು. ನೋಡಿ ಎಂತ, ಫಸ್ಟಿಗೆ ಕಾಮ್ಯಕರ್ಮ ಮತ್ತೆ ಊಹಾತ್ಮಕ ಚಿಂತನೆ. 99% ಜನರು ಮಾಡುವ ಕಾಮ್ಯಕರ್ಮ ಅಂತ ಕೃಷ್ಣ ತಿಳಿಯಲಿಕ್ಕೆ ಆಗುದಿಲ್ಲ. ಮತ್ತೆ ಊಹಾತ್ಮಕ ಚಿಂತನೆ, ನನ್ನ ಪ್ರಕಾರ, ಮೇ ಬಿ, ಮೈಟ್ ಬಿ, ಪರ್ಹ್ಯಾಪ್ಸ್ ಅಲ್ಲ, ಇದನ್ನೆಲ್ಲ ಬಿಡ್ಬೇಕು. ನಮ್ಮ ಪ್ರಕಾರ ಏನೂ ಅಲ್ಲ. ಊಹಾತ್ಮಕ ಚಿಂತೆಯಿಂದ ಕೃಷ್ಣನ್ ನೋಡ್ಲಿಕ್ಕೆ ಆಗುದಿಲ್ಲ. ನಾವು ಟೋಟಲ್ ಮುಕ್ತರಾಗಬೇಕಂತ. ಮತ್ತೆ ಪರಿಶುದ್ಧ ಭಕ್ತಿ ಸೇವೆ ಅದ್ರಲ್ಲಿ ತೊಡಗಬೇಕು. ಮತ್ತೆ ಯಾರು ಕೃಷ್ಣನಿಗೆ ಅಕರ್ಮ ಮಾಡ್ತಾನೆ, ನನ್ನನ್ನು ತನ್ನ ಬದುಕಿನ ಗುರಿಯನ್ನಾಗಿ ಮಾಡಿಕೊಳ್ಳುವನು, ಮತ್ತೆ ಎಲ್ಲಾ ಜೀವಿಗಳ ಮಿತ್ರನು, ಅವನು ನಿಶ್ಚಯವಾಗಿ ಕೃಷ್ಣನಲ್ಲಿ ಹೋಗ್ತಾನೆ. ಇದು ಅಜಾಮಿಲ, ನಿಮಗೆ ಹೇಳಿದ್ದೇನೆ ಅಜಾಮಿಲ ಬಗ್ಗೆ. ಎಸ್, ಅಧ್ಯಾಯ ಸಾರಾಂಶ. ಅರ್ಜುನನು ವಿಶ್ವರೂಪ ತೋರಿಸಬೇಕು ಎಂದು ಕೃಷ್ಣನಿಗೆ ವಿನಂತಿಸ್ತಾನೆ. ದ್ರಾಷ್ಟುಂ ಇಚ್ಛಾಮಿತೆ ರೂಪಂ. ಭಗವಾನ್ ಕೃಷ್ಣನ್ ವಿಶ್ವರೂಪ ವಿವರಿಸ್ತಾನೆ. ಬಹುನಿ ಆದರ್ಶ ಪೂರ್ವಾನಿ. ಅರ್ಜುನ ನೋಡಿದ ವಿಶ್ವರೂಪ ಅನೇಕ ಅದ್ಭುತ ದರ್ಶನಂ. ಅರ್ಜುನ ವಿಶ್ವರೂಪ ನೋಡಿದ ಅನುಭವ. ಧೃತಿಂ ನ ವಿಂದಾಮಿ ಸಮಂ ಶ ವಿಷ್ಣು. ಕೃಷ್ಣನ ಉತ್ತರ, ಕಾಲು ಅಸ್ಮಿ ಲೋಕೆ ಕ್ಷಯ ಕೃತ್ ಪ್ರವೃದ್ಧೋ. ಅರ್ಜುನನ ಪ್ರಾರ್ಥನೆಗಳು, ಸದಾ ದಗ್ಧಂ ಭೀತ ಭೀತ ಪ್ರಣಾಮ್ಯ. ಕೃಷ್ಣನ ನೋಡಲು ಶುದ್ಧ ಭಕ್ತಿ ಬೇಕು. ಭಕ್ತ್ಯಾತು ಅನನ್ಯ ಸಖ್ಯ. ಎಸ್, ಯಾವ ಪ್ರಶ್ನೆ ಅದರಲ್ಲಿ ಕೇಳಬಹುದು? ಎಸ್, ಚಾಟ್ ಎಲ್ಲಿ ಹೋಯ್ತು? ಪ್ರಭುಜಿ ಜನಾರ್ದನ್ ರಾವ್. ಓಕೆ, ಒಂದು ನಿಮಿಷ.
ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಸ್ ಪ್ರಭುಜಿ, ಕೊನೆಯದು ಊಹಾತ್ಮಕ ಚಿಂತನೆ ಗೊತ್ತಾಯ್ತು. ಕಾಮ್ಯ ಕರ್ಮ ಏನ್ ಗುರುಜಿ? ಅದು ಇನ್ನೊಂದ್ಸರಿ ಹೇಳಿ ಗುರು. ಕಾಮ್ಯ ಕರ್ಮ ಅಂದ್ರೆ ನಾವು ಕೆಲಸ 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 ಕೆಲಸ. ಓಕೆ ಗುರುಜಿ. ಎಸ್, ಇದರಿಂದ ನಮ್ಗೆ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ನಾವ್ ಎಂತ ಎಣಿಸೋದು, ಭಗವಂತ ಹೇಳಿದಾನೆ ಕರ್ಮ ಮಾಡ್ಬೇಕು, ಭಗವಂತ ಹೇಳಿದ ಕರ್ಮ ಯೋಗ ಮಾಡ್ಬೇಕು. ಎಸ್, ಥ್ಯಾಂಕ್ ಯು ಗುರುಜಿ. ಎಸ್. ಲಾವಣ್ಯ. ಎಸ್, ಹೇಳಿ ಮಾತಾಜಿ. ಹರೇ ಕೃಷ್ಣ. ಲಾವಣ್ಯ ಅವರೇ ಅನ್ಮ್ಯೂಟ್ ಮಾಡಿ ಮಾತಾಜಿ ಅವರನ್ನು. ಲಾವಣ್ಯ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಪ್ರಭುಜಿ. ಹಾ, ಹೇಳಿ. ಪ್ರಭುಜಿ, ಈಗ ಸಂಜೆ ಅವರಿಗೆ ವ್ಯಾಸ ಮಹರ್ಷಿ ಅವರು ದಿವ್ಯ ದೃಷ್ಟಿ ಕೊಟ್ಟಿದ್ರಲ್ವಾ, ಅವ್ರಿಗೂ ಕೂಡ ಇದು ಕಾಣಿಸ್ತಾ ವಿಶ್ವರೂಪ ಗೊತ್ತಾಯ್ತಾ? ಮತ್ತೆ ಕಾಣದ ಹೇಗೆ ಹೇಳ್ತಾರೆ ಅವರು? ಕಾಣಿತ ಅವರಿಗೆ. ಓಕೆ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಯಾರು ಪ್ರಶ್ನೆ ಉಂಟಾ? ಕೃಷ್ಣ ಚೈತನ್ಯ ಚಾಟ್ ಅಲ್ಲಿ ಉಂಟಾ ಪ್ರಶ್ನೆ? ಇಲ್ಲ ಪ್ರಭುಜಿ, ಚಾಟ್ ಅಲ್ಲಿ ಯಾವ ಪ್ರಶ್ನೆ ಇಲ್ಲ. ಎಸ್, ಸ್ಟಾರ್ಟಿಂಗ್ ಎಲ್ಲರಿಗೂ ನೋಡ್ಬೇಕಾ ಇಚ್ಛೆ ಇತ್ತು. ಈಗ ಎಷ್ಟು ಮಂದಿಗೆ ಆ ಇಚ್ಛೆ ಉಳಿದಿದೆ ನೋಡುವಂತದ್ದು? ಗಾಯತ್ರಿ ಬಾಂಜಿ ಪ್ರಭುಜಿ. ಅನ್ವೇಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಯಾವಾಗ್ಲೂ ನಾವು ಕೃಷ್ಣನ ವಿಗ್ರಹ ನೋಡ್ತೇವೆ, ಕೃಷ್ಣನ ಫೋಟೋ ನೋಡ್ತೇವೆ. ಆದ್ರೆ ನಿಮ್ಮಲ್ಲಿ ಅದೇ ಪ್ರಭು ಶ್ರೀಲಾ ಪ್ರಭುಪಾದ ಅವರು ತಮಗೆ ಅನುಭವ ಆದಂಗೆ ಯಾವ್ದನ ರೂಪನ ಹೊಗಳಿದಾರ, ಅಥವಾ ಅದನ್ನ ಎಲ್ಲಾನ ಒಂದು ಫೋಟೋ ರೂಪದಲ್ಲಿ ಅವರು ವಿವರಣೆ ಕೊಟ್ಟಿರೋದು ಯಾವ್ದನ ಇದೆಯಾ? ಅದನ್ನ ನಾವು ನೋಡಕ್ ಆಗುತ್ತಾ? ನೋಡಿ, ನಿಮ್ಗೆ ಇನ್ನು ಕೂಡ ಅದು ಹೋಗುದಿಲ್ಲ, ಅದಕ್ಕೆ ಹೇಳೋದು ಭಕ್ತಿ ನಾನು ಮುಂದೆ ಬರಬೇಕು. ಈಗ ಕೂಡ ನಿಮಗೆ ಅಲ್ಲ, ಭಕ್ತಿನಲ್ಲಿ ಮುಂದುವರಿಬೇಕಲ್ಲ. ನನಗೆ ಆ ರೂಪನ ನೋಡಿ, ಆ ರೂಪ ಏನಲ್ಲ. ಈಗ ಹೇಗಂದ್ರೆ ಕೃಷ್ಣ ಹೇಗಂದ್ರೆ ಅವ್ರು ನೋಡಿಲ್ಲ ಅಂತ ನಾ ಹೇಳ್ತಾ ಇಲ್ಲ, ನೋಡ್ಲಿಲ್ಲ ನನಗೆ ಅವರ ಅನುಭವದ ಒಂದು ನೋಡಿ, ಅವರಿಗೆ ಅನುಭವ ತುಂಬಾ ಉಂಟು. ಅವರ ಅನುಭವ ತುಂಬಾ ಉಂಟು. ಅವರ ಅನುಭವದಿಂದ ನಾವು ಈ ಕ್ಲಾಸ್ ಮಾಡುವಂತದ್ದು. ಹೇಗಂದ್ರೆ ಈಗ ಕೃಷ್ಣ ನಾಮದಲ್ಲಿದ್ದಾನೆ, ಮತ್ತೆ ಕೃಷ್ಣ ಈಗ ನಾವು ವಿಗ್ರಹ ಮಾಡ್ತೇವೆ. ಕೃಷ್ಣನ ವಿಗ್ರಹದಲ್ಲಿ ನಾವು ಅದಕ್ಕೆ ಸರಿಯಾಗಿ ರೀತಿಯಲ್ಲಿ ನಾವು ಪೂಜೆ ಮಾಡಿದ್ರೆ ಕೃಷ್ಣ ಅಲ್ಲಿ ಬರ್ತಾನೆ. ಗೊತ್ತಾದ? ಆ ವಿಗ್ರಹದಲ್ಲಿ ಯಾವುದೇ ವಿಗ್ರಹ ಇರಲಿ ಕೃಷ್ಣ ಬರ್ತಾನೆ. ಆದ್ರೆ ಈಗ ಎಂತದ್ದು ನಮ್ಗೆ ಆ ನಂಬಿಕೆ ಇಲ್ಲ. ನಂಬಿಕೆ ಅಂತ ಬರುವುದಂದ್ರೆ ನಾವು ಜಪದಿಂದ ಬರ್ತದೆ. ಕೃಷ್ಣನಲ್ಲಿ ನಮ್ಗೆ ನಂಬಿಕೆ ಬರ್ತದೆ. ಸರ್ ಮಾತಾಜಿ. ಎಸ್, ಧನಲಕ್ಷ್ಮಿ. ಎಸ್, ಧನಲಕ್ಷ್ಮಿ ಅವರೇ ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ ಮಾತಾಜಿ. ಗುರುಜಿ, ಇಲ್ಲಿ ಕುರುಕ್ಷೇತ್ರದಲ್ಲಿ ನಡೆಯುವಂತಹ ಎಲ್ಲಾ ವಿಷಯಗಳನ್ನ ಸಂಜಯನಿಗೆ ಮಾತ್ರ ದಿವ್ಯ ದೃಷ್ಟಿ ಕೊಟ್ಟಿದ್ದಾರೆ ಕೃಷ್ಣ ಪರಮಾತ್ಮ. ಧೃತರಾಷ್ಟ್ರನಿಗೆ ಯಾಕೆ ಕೊಟ್ಟಿಲ್ಲ ಪ್ರಭುಜಿ? ಡೈರೆಕ್ಟ್ ಆಗಿ ಕೊಡ್ಬೋದಾಗಿತ್ತಲ್ಲ ಅವ್ರಿಗೇನ? ನೋಡಿ, ನಿಮ್ಗೆ ಆಗ ನಾನು ಹೇಳಿದ್ದೇನೆ, ನೀವು ಕೇಳಲಿಲ್ಲ ಏನು ಕ್ಲಾಸ್ ಸರಿಯಾಗಿ. ಯಾರಿಗೆ ನಂಬಿಕೆ ಇಲ್ಲ ಕೃಷ್ಣನ ಮೇಲೆ, ಯಾರು ತಮ್ಮ ಗುಣದಲ್ಲಿದ್ದಾನೆ, ಯಾರಿಗೆ ಅಸೂಯೆ ಉಂಟು, ಅವನಿಗೆ ಕೊಟ್ರೆ ಏನ್ ಪ್ರಯೋಜನ? ಈಗ ಬಂಡೆಗಲ್ಲಿಗೆ ನೀರು ಹಾಕಿದ್ರೆ ನಿಲ್ತದ ನೀರು? ಮಾತಾಜಿ ಪ್ರಶ್ನೆ, ನಿಮ್ಮಲ್ಲಿ ಪ್ರಶ್ನೆ ಇಲ್ಲ ಗುರುಜಿ. ಮತ್ತೆ ಕೊಡ್ಬೋದಿತ್ತ ಧೃತರಾಷ್ಟ್ರನಿಗೆ? ಈ ಡೈರೆಕ್ಟ್ ಅವರಿಗೆ ಲೈವ್ ದರ್ಶನ ಅವರಿಗೆ ಕೊಡ್ಬೋದಿತ್ತ? ಅಲ್ಲ, ನಿಮ್ಮದು ಪ್ರಶ್ನೆ ಕೇಳ್ತಾ ಇದ್ದೇನೆ ಮಾತಾಜಿ. ಇಲ್ಲ ಗುರುಜಿ, ಖಂಡಿತ ಇಲ್ಲ. ಯಾಕೆಂದ್ರೆ ಅವರಿಗೆ ಅವರ ಮಕ್ಕಳ ಮೇಲೆ ಇರುವಂತಹ ಮೋಹ ಇರೋದ್ರಿಂದ. ಮಕ್ಕಳ ಮೇಲೆ ಮೋಹ ಉಂಟು, ಮತ್ತೆ ಕೃಷ್ಣನ ಮೇಲೆ ನಂಬಿಕೆ ಇಲ್ಲ, ಅಸೂಯೆ ಉಂಟು, ತಮ್ಮ ಗುಣದಲ್ಲಿದ್ದಾರೆ. ಅವರಿಗೆ ಅಂತವರಿಗೆ ಕೊಡ್ಲಿಕ್ಕಿಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಎಸ್, ರಜನಿಕಾಂತ್ ಆರ್. ರಜನಿಕಾಂತ್ ಅವರು ಹೇಳಿ ಸರ್. ಎಸ್, ರಜನಿಕಾಂತ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮೊದ್ಲಿಗೆ ಅದೇ ವಿಶ್ವರೂಪ ನೋಡಕ್ಕೆ ಇಚ್ಛೆ ಪಟ್ಟಿದ್ದೆ, ಆದ್ರೆ ಈಗ ಗೊತ್ತಾಯ್ತು ವಿಶ್ವರೂಪ ನೋಡೋದಕ್ಕೆ ನಾವು ಅರ್ಹತೆ ಇಲ್ಲ ಒಂದು. ಮತ್ತೆ ಇನ್ನೊಂದು ವಾಸ್ತವ ರೂಪ ನಾವು ನೋಡ್ಬೋದು, ಅದು ಒಂದು. ಮತ್ತೆ ಒಂದು ಪ್ರಭುಜಿ, ಈಗ ಕರ್ಣ ಮುಂಚೆ ಮೊದ್ಲು ರಾಕ್ಷಸ ಆಗಿದ್ದ, ಆಮೇಲೆ ನೆಕ್ಸ್ಟ್ ಜನ್ಮದಲ್ಲಿ ಕರ್ಣ ಆಗಿದ್ದ ಅಂತ ಹೇಳಿದ್ರಿ. ಆತರ
ನಮಗೆ ನಮ್ಮ ಪುನಃ ಹಿಂದಿನ ಜನ್ಮದಲ್ಲಿ ನಾವು ಏನಾಗಿದ್ವಿ ಅಥವಾ ಪೂರ್ವ ಜನ್ಮದ ಬಗ್ಗೆ ಈ ಭಗವದ್ಗೀತೆಯಲ್ಲಿ ಎಲ್ಲಾದ್ರೂ ಉಲ್ಲೇಖ ಇದೆಯಾ? ನಾವ್ ಹೆಂಗ್ ತಿಳಿಬಹುದು ಆ ತರದ ಬಗ್ಗೆ? ನೋಡಿ, ಪ್ರಭುಪಾದ ಹೇಳ್ತಾರೆ ಪೂರ್ವ ಜನ್ಮದು ಹೇಗಂದ್ರೆ, ಈಗ ಶುದ್ಧ ಭಕ್ತ ಹೇಗಂದ್ರೆ ಶಾಸ್ತ್ರದಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಈ ನರನಾರಾಯಣ ಋಷಿ ಆಗುವಾಗ ನೀನು ನರ, ನಾನು ನಾರಾಯಣ. ಅದು ನಿನ್ಗೆ ಯಾವ್ದು ನೆನಪಿಲ್ಲ. ಅದೇ ರೀತಿ ನಮ್ಗೆ ಭಗವಂತ ನೆನಪುಂಟು, ನಮ್ದು ಪ್ರಿವಿಯಸ್ ಲೈಫ್ ಎಂತ ಯಾವ್ದು ಎಂತ ಎಲ್ಲ. ಅದೇ ರೀತಿ ಅಂತಂದ್ರೆ ಶಕ್ತಾವೇಶ ಅವತಾರ. ಈಗ ನಾರದ ಮತ್ತೆ ವೇದವ್ಯಾಸರು ಅವರಿಗೆ ಶಕ್ತಾವೇಶ ಅವತಾರ, ಅವರಿಗೆ ಉಳಿದವ್ರು ಕೂಡ ಗೊತ್ತಿರ್ತದೆ ಅವರ ಲಾಸ್ಟ್ ಲೈಫ್ ಎಂತ ಎಲ್ಲ ಗೊತ್ತಿರ್ತದೆ. ಆದ್ರೆ ಆ ಲಾಸ್ಟ್ ಲೈಫ್ ಗೊತ್ತಿದ್ದು ನಾವು ಒಂದು ವೇಳೆ ಕೃಷ್ಣ ಪ್ರಜ್ಞೆ ಇದ್ದಿದ್ರೆ ಅದು ಓಕೆ ಅಂತೆ, ಇಲ್ಲದ್ರೆ ಅದು ಒಳ್ಳೇದಲ್ಲ. ಆದ ಕಾರಣ ಕೃಷ್ಣ ನಮಗೆ ಲಾಸ್ಟ್ ಲೈಫ್ ಇದು ಮೆಮೊರಿ ಕೊಡುವುದಿಲ್ಲ. ಸರಿ ಪ್ರಭುಜಿ. ಎಸ್, ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ವಸಂತಗೌಡ ಪಾಟೀಲ್. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಎಸ್ ಗುರುಜಿ, ಅರ್ಜುನನಿಗೆ ಕೃಷ್ಣನ ಆಶೀರ್ವಾದ ಇತ್ತು, ಅದಕ್ಕೆ ಅವರು ಅಷ್ಟು ಶಕ್ತಿಶಾಲಿ ಇದೆ. ಮತ್ತೆ ದುರ್ಯೋಧನಿಗೆ ಯಾರು ವಿಶೇಷ ಇತ್ತು ಗುರು? ಯಾರು ಬ್ಲೆಸ್ ಇತ್ತು? ದುರ್ಯೋಧನಿಗೆ ಬ್ಲೆಸ್ಸಿಂಗ್ ಇರ್ಲಿಲ್ಲ. ಮತ್ತೆ ಅಷ್ಟು ಶಕ್ತಿಶಾಲಿಯಾಗಿ ಪವರ್ಫುಲ್ ಆಗಿ ಇರಕ್ ಕಾರಣ ಏನು? ಅವನು ನೋಡಿ, ಶಕ್ತಿಶಾಲಿ ಅಂದ್ರೆ ಇದಕ್ಕೆ ನಾನು ನಿಮ್ಗೆ ಒಂದು ಉದಾಹರಣೆ ಕೊಡ್ತೇನೆ. ನಿಮ್ಗೆ ನಾನು ನಿನ್ನೆ ಹೇಳಿದೇನೋ ಇಲ್ಲ, ಅದನ್ನು ಭಾಗವತಂ ಕ್ಲಾಸಲ್ಲಿ ಹೇಳಿದೆ. ಹೇಗಂದ್ರೆ ಈ ನಾಲ್ಕು ಕುಮಾರರು ವೈಕುಂಠಕ್ಕೆ ಹೋಗ್ತಾರೆ ನಾರಾಯಣ ನೋಡ್ಲಿಕ್ಕೆ. ಅಲ್ಲಿ ಜಯ ವಿಜಯರು ದ್ವಾರಪಾಲಕರಾಗಿರ್ತಾರೆ. ಹಾಗಾಗಿ ವೈಕುಂಠ ಅಂದ್ರೆ ನೋ ಆಂಗ್ಸೈಟಿ. ಅಲ್ಲಿ ಎಂತಾಗ್ತದೆ, ಇವರನ್ನು ನಾಲ್ಕು ಕುಮಾರನ್ನು ಬಿಡುವುದಿಲ್ಲ. ಸನಾತನ ಸನಂದನ ಸನತ್ ಕುಮಾರನ್ನು ಬಿಡುವುದಿಲ್ಲ. ಅಲ್ಲಿ ಬಿಡುವುದಿಲ್ಲ. ಕಡೆಗೆ ಎಂತಾಗ್ತದೆ, ಅವ್ರು ಇಮಿಡಿಯೇಟ್ ಶಾಪ ಕೊಡ್ತಾರೆ. ಯಾಕೆಂದ್ರೆ ನಿಮ್ಗೆ ಒಂದು ವೈಕುಂಠಕ್ಕೆ, ಈಗ ನಿಮ್ಗೆ ಈ ಡೆಲ್ಲಿಗೆ ಹೋಗ್ಬೋದು, ಬ್ಯಾಂಗ್ಳೂರಿಗೆ ಹೋಗ್ಬೋದು, ಬೇರೆ ಯಾವುದೇ ಸಿಟಿಗೆ ನಿಮ್ಗೆ ಹೋಗ್ಬೋದು, ಮನಸ್ಸು ಬಂದಾಗಿ ಹೋಗ್ಬೋದು. ಆದ್ರೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಆಗುದು ಮನಸ್ಸು ಬಂದಾಗಿ. ವೈಕುಂಠಕ್ಕೆ ಹೋಗ್ಬೇಕಿದ್ರೆ ನಮ್ಮ ಹತ್ರ ಅಷ್ಟು ಶಕ್ತಿ ಇರ್ಬೇಕು, ಕೃಷ್ಣ ಪ್ರಜ್ಞೆ ಇರ್ಬೇಕು. ಹಾಗಾಗಿ ಅವ್ರ ಹತ್ರ ಇತ್ತು, ಇಲ್ಲದ್ರೆ ಮಾಮೂಲಿ ಜನರಿಗೆ ಆಗಿ ಹೋಗ್ಲಿಕ್ಕೆ ಆಗುದಿಲ್ಲ. ಈ ನಾಲ್ಕು ಕುಮಾರು ಹೋಗ್ತಾರೆ. ಹೋಗುವಾಗ ಅವ್ರು ನಿಲ್ಲಿಸ್ತಾನೆ. ಆಗ ಕೋಪದಿಂದ ಇವರು ಶಾಪ ಕೊಡ್ತಾರೆ, ನೀವು ವೈಕುಂಠಕ್ಕೆ ಎಲಿಜಿಬಲ್ ಕ್ಯಾಂಡಿಡೇಟ್ ಅಲ್ಲ. ವೈಕುಂಠ ಅಂದ್ರೆ ಅಲ್ಲಿ ಅಸೂಯೆ ಇಲ್ಲ. ನಿಮ್ಗೆ ಅಸೂಯೆ ಇದ್ದ ಕಾರಣ ನೀವು ನನ್ನನ್ನು ಬಿಡ್ಲಿಲ್ಲ ಒಳಗೆ. ಹಾಗಾಗಿ ಅವರು ಅಂದ್ರೆ ಜಯ ವಿಜಯ ಎಂತಂದ್ರೆ ರಾವಣ, ಕುಂಭಕರ್ಣ, ಹಿರಣ್ಯಕಶಿಪು, ಹಿರಣ್ಯಾಕ್ಷ ಮತ್ತೆ ಶಿಶುಪಾಲ, ದಂತವಕ್ರ ಈ ರೀತಿ ಆಗ್ತಾರೆ ಬೇರೆ ಬೇರೆ. ಮತ್ತೆ ಇಮಿಡಿಯೇಟ್ ನಾರಾಯಣ ಬರ್ತಾನೆ ಅಲ್ಲಿಗೆ. ನಾರಾಯಣ ಬಂದು ಆಗ ಈ ನಾಲ್ಕು ಕುಮಾರರು ಅಡ್ಡ ಬೀಳ್ತಾರೆ. ಮತ್ತೆ ಹೇಳ್ತಾರೆ ಅವ್ರಿಗೆ ಆಗ ಆಗ್ತದೆ, ನಾವು ಹೇಳ್ಬಾರ್ದಿತ್ತು ಅಂತ, ಅಂದ್ರೆ ಶಾಪ ಕೊಡ್ಬಾರ್ದಿತ್ತು. ಯಾವಾಗಲೂ ಫಸ್ಟಿಗೆ ನಮ್ಗೆ ತಾಪ ಕ್ರೋಧ ಬರ್ತದೆ, ಮತ್ತೆ ನಮ್ಗೆ ಪಶ್ಚಾತ್ತಾಪ ಆಗ್ತದೆ, ನಾವು ಹಾಗೆ ಹೇಳ್ಬಾರ್ದಿತ್ತು ಅಂತ. ಅದೇ ರೀತಿ ಇವರಿಗೆ ಕೂಡ ಆಯ್ತು. ಆಗುವಾಗ ಅಲ್ಲಿ ನಾರಾಯಣ ಹೇಳ್ತಾನೆ ಎಂತಂದ್ರೆ, ನಾರಾಯಣಗೆ ಗೊತ್ತಿತ್ತು ಇವ್ರು ಬರೋದು, ಅಲ್ಲಿ ಇಮಿಡಿಯೇಟ್ ಬರ್ಬೋದಿತ್ತಂತೆ. ಆದ್ರೆ ಅವ್ರು ಲೇಟ್ ಮಾಡಿದ್ರು. ಯಾಕಂದ್ರೆ ಇವ್ರಿಗೆ ಶಾಪ ಸಿಕ್ಕಿದ ಮೇಲೆ ಅವರು ಈ ರಾಕ್ಷಸರಾಗಿ ಹುಟ್ಲಿ, ಮತ್ತೆ ಅವರಿಗೆ ನಾನು ತುಂಬಾ ಶಕ್ತಿ ಕೊಡ್ತೇನೆ. ಆ ಶಕ್ತಿಯಿಂದ ಎಂತ ಅಂದ್ರೆ ನಾನೇ ಅಲ್ಲಿ ಸೋತಾ ಬರ್ಬೇಕು. ಆಗ ಕೃಷ್ಣ ನಾರಾಯಣಿಗೆ ಹೇಗಂದ್ರೆ ಅಲ್ಲಿ ಕೆಲವೊಮ್ಮೆ ಅವನಿಗೆ ಅಲ್ಲಿ ಲೀಲೆ ಮಾಡಿ ಅವನಿಗೆ ಬೋರ್ ಆಗ್ತದೆ. ಈ ರೀತಿ ಇಲ್ಲಿ ಲೀಲೆ ಮಾಡ್ಬೇಕು. ಹಾಗಾಗಿ ಈ ದುರ್ಯೋಧನ ಆಗ್ಲಿ ಕೆಲವೊಮ್ಮೆ ಅನ್ಲಿಮಿಟೆಡ್ ಶಕ್ತಿ ಕೊಡುವುದು ಕೃಷ್ಣನೇ. ತಿಳಿದ? ಓಕೆ, ಧನ್ಯವಾದಗಳು. ಎಸ್ ಎಸ್ ನೆಕ್ಸ್ಟ್. ಎಸ್ ಮಾತಾಜಿ, ಅನ್ಮ್ಯೂಟ್ ಮಾಡಿ. ರೋಹಿತ್ ಪ್ರಕಾಶ್. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಪ್ರಭುಜಿ, ಅದೇ ಜಸ್ಟ್ ಡೌಟ್. ನಾವಿಲ್ಲಿ ಪ್ರಕಾಶ್ ಅವರು ಜಾಯಿನ್ ಆಗಿದ್ದೀವಿ. ಪ್ರಭುಜಿ, ಶ್ರೀಲಾ ಪ್ರಭುಪಾದ ಅವರ ಗುರು ಸರಸ್ವತಿ ಠಾಕೂರ ಅಂತ ಹೇಳಿದ್ರು ಇಲ್ಲಿ ನಮ್ಗೆ. ಸೊ ನೀವು ಅವ್ರ ಇನ್ಸ್ಟ್ರಕ್ಷನ್ ಕೊಟ್ಟು ಅವರು ಹಿ ಕೇಮ್ ಟು ಅಮೆರಿಕಾ ಅಂತ ಹೇಳಿದ್ರು. So is it that way, or like as you told ಅವರು ಇಲ್ಲಿ ಜೀವ ಮತ್ತೆ ರೂಪ ಗೋಸ್ವಾಮಿ ಅವ್ರ ಸಮಾಧಿ ಹತ್ರ ಹೋದಾಗ he got instruction indications and he felt like coming here ಅಂತ ಹೆಂಗೆ? ಎಸ್, ಹೇಗೆ ಅಂದ್ರೆ ನೋಡಿ, 1922 ಅಲ್ಲಿ ಫಸ್ಟ್ he met his spiritual master is ಶ್ರೀಲಾ ಭಕ್ತಿವೇದಾಂತ ಸರಸ್ವತಿ ಠಾಕೂರ್.
ಆಗ ಫಸ್ಟಿಗೆ ಹೇಳಿದ್ರೆ ಯು ಯಂಗ್ ಪೀಪಲ್ ಯು ಶುಡ್ ಪ್ರೀಚ್ ಕೃಷ್ಣ ಕಾನ್ಷಿಯಸ್ ಟು ದ ಇಂಗ್ಲಿಷ್ ಸ್ಪೀಕಿಂಗ್ ವರ್ಲ್ಡ್. ಮತ್ತೆ 33 ಅವರಿಗೆ ದೀಕ್ಷೆ ಆಗುವಾಗ ಆಗ ಕೂಡ ಹೇಳಿದ್ದು ನೀನು ಪುಸ್ತಕ ಬರಿ ಮತ್ತೆ ಪಾಶ್ಚಾತ್ಯ ದೇಶಕ್ಕೆ ಪ್ರಚಾರ ಮಾಡು. ಮತ್ತೆ ಅವರು 1936 ಒಂದು ಪತ್ರ ಬರೀತಾರೆ. ಆಗ ಪತ್ರಕ್ಕೆ ಅವರಿಗೆ ರಿಟರ್ನ್ ರಿಪ್ಲೈ ಕೂಡ ಸಿಗುವುದು ನೀನು ಪುಸ್ತಕ ಬರಿ ಪಾಶ್ಚಾತ್ಯ ದೇಶಕ್ಕೆ ಪ್ರಚಾರ ಮಾಡು. ಮತ್ತೆ ಅವರು ಅವರ ದೇಹತ್ಯಾಗ ಮಾಡ್ತಾರೆ ಗುರು, ಇದು ಅವರಿಗೆ ಇರ್ತದೆ. ಮತ್ತೆ ಅವರೇ ಈ ವಾಸ್ ವೇಟಿಂಗ್ ಫಾರ್ ಚಾನ್ಸ್ ಅಂದ್ರೆ ಮತ್ತೆ ಅವರು ಭಾರತದಲ್ಲಿ ತುಂಬಾ ಪ್ರಚಾರ ಮಾಡ್ತಾರೆ. 65ರಲ್ಲಿ ಎಂತಾಗ್ತದೆ ಅಂದ್ರೆ ಅವರಿಗೆ ಅದು ಇರ್ತದೆ ಅವರ ಗುರು ಹೇಳಿದ್ದು. ಆದ್ರೆ ಯಾವಾಗ ಹೋಗ್ಬೇಕಂತ ಹೇಳಿದ್ದು ಇಂಡಿಕೇಶನ್ ಬಂದದ್ದು ರೂಪ ಗೋಸ್ವಾಮಿ ಮತ್ತೆ ಜೀವ ಗೋಸ್ವಾಮಿಯಿಂದ. ಎಸ್ ಈಗ ನೀನು ಹೋಗು ಅಂತ. ಗೊತ್ತಾಯ್ತಾ ಮಾತಾಜಿ? ಇನ್ಸ್ಟ್ರಕ್ಷನ್ ವಾಸ್ ಗಿವನ್ ಬೈ ಈಸ್ ಸ್ಪಿರಿಚುವಲ್ ಮಾಸ್ಟರ್ ಶ್ರೀಲ ಭಕ್ತಿದಾನ್ ಸರಸ್ವತಿ ಠಾಕೂರ್. ಬಟ್ ಯಾವ ಟೈಮ್ಗೆ ಹೋಗ್ಬೇಕಂತ ಹೇಳಿದ್ದು ರೂಪ ಗೋಸ್ವಾಮಿ ಮತ್ತೆ ಜೀವ ಗೋಸ್ವಾಮಿ. ಎಸ್ ಈಗ ನೀನು ಹೋಗ್ಬಹುದು ಅಂತ ಅವ್ರದ್ದು ಇಂಡಿಕೇಶನ್ಸ್. ಎಸ್ ಈಗ ನೀನು ಹೋಗ್ಬಹುದು. ಎಸ್ ಒಳ್ಳೆ ಪ್ರಶ್ನೆ. ಎಸ್ ವೆರಿ ಗುಡ್ ಕ್ವಶನ್. ಓಕೆ ಎಸ್ ಶಿವಪ್ರಸಾದ್. ಎಸ್ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ನನಗೊಂದು ಜಿಜ್ಞಾಸೆ ಇದೆ. ಹಾ ಈ ಶ್ರೀಕೃಷ್ಣ ಅರ್ಜುನನಿಗೆ ಸಂದೇಶ ಕೊಡುವಾಗ ವಿಶ್ವರೂಪ ತೋರಿಸಿ ಏನಕ್ಕೆ ಸಂದೇಶ ಕೊಟ್ಟಿದ್ದು? ಯಥಾರೂಪದಲ್ಲಿ ಯಾಕೆ ಕೊಡ್ಲಿಲ್ಲ ಸಂದೇಶ ಅನ್ನೋದು? ಯಾಕೆಂದ್ರೆ ನೋಡಿ ಕೃಷ್ಣ ಹೇಗೆ ಅಂದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ 8ನೇ 10ನೇ ಅಧ್ಯಾಯದಲ್ಲಿ ಓಂ ಸರ್ವಸ್ಯ ಪ್ರಭು ಮತ್ತ ಸರ್ವಂ ಪ್ರವರ್ತದೆ ಇತಿ ಮತ್ವ ಭಜತೆ ಮಾ ಭೂತಭಾವ ಸಮನ್ವಿತ. ಅಂದ್ರೆ ನಾನು ಎಲ್ಲದರ ಪ್ರಭು. ಮತ್ತೆ ಕೃಷ್ಣ ಅದೇ 9ನೇ ಅಧ್ಯಾಯದಲ್ಲಿ ಮನ್ಮನಾಭವ ಮದ್ಭಕ್ತೋ ಮಧ್ಯಾಜ್ ಮಾಂ ನಮಸ್ಕುರು. ಮತ್ತೆ ಕೃಷ್ಣ 18ನೇ ಅಧ್ಯಾಯದಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತಾಂ ಸರ್ವ ಪಾಪೇಭ್ಯೋ ಮೋಕ್ಷೇಶಾನ್ ಮಾಸುಚ. ಕೃಷ್ಣ ಇದನ್ನೆಲ್ಲ ಹೇಳಿದ್ದಾನೆ. ಆದ್ರೂ ಕೂಡ ಕೃಷ್ಣನಿಗೆ ಹೇಗೆ ಅಂದ್ರೆ ಕಲಿಯುಗದಲ್ಲಿ ಜನರು ಇದೆಲ್ಲ ಹೇಳಿದ್ದಾನೆ ಕೃಷ್ಣ ಭಗವದ್ಗೀತೆಯಲ್ಲಿ. ಆದ್ರೂ ಕೃಷ್ಣ ಜನ ಒಪ್ಪುವುದಿಲ್ಲ. ಯಾಕೆ ನಾವು ಒಪ್ಪಬೇಕು, ಕೃಷ್ಣ ದೇವರಲ್ಲ, ಈ ರೀತಿ ಹೇಳ್ತಾರೆ. ಅದಕ್ಕೆ ಕೃಷ್ಣ ಕಲಿಯುಗದಲ್ಲಿ ಭಕ್ತರಾಗಿ ಬರ್ತಾರೆ ಚೈತನ್ಯ ಮಹಾಪ್ರಭು. ಮತ್ತೆ ಈಗ ನೀವು ಹೇಳಿದ ಪ್ರಶ್ನೆಗೆ ಕೃಷ್ಣ ಇದರಲ್ಲಿ ಮಾಡ್ಬೇಕಿತ್ತ ಅಂದ್ರೆ ಆದ್ರೆ ಹೇಗಂದ್ರೆ ಕೃಷ್ಣನಿಗೆ ಗೊತ್ತುಂಟು ಕಲಿಯುಗದಲ್ಲಿ 99% ಜನರು ನಿರಾಕಾರವಾದಿ ಮಾಯವಾದಿಗಳು, ಅಂದ್ರೆ ಕೃಷ್ಣನ ರೂಪ ಎಲ್ಲ ಹೇಳುವವರು. ಹಾಗಾಗಿ ಅವರು ಕೂಡ ಈ ಭಗವದ್ಗೀತೆಯಲ್ಲಿ ನೋಡ್ತಾರೆ ಮತ್ತೆ ಅವರ ಪ್ರಕಾರ ಮಾಡ್ತಾರೆ. ನಾನು ಹೇಳಿದ್ದೇನೆ 600 ಎಡಿಷನ್ ಉಂಟು. ಇದರಲ್ಲಿ 590 ಬೋಗಸ್ ಅಂದ್ರೆ ಈ 4 ಸಂಪ್ರದಾಯ, ಈ ಬ್ರಹ್ಮ ಮಧ್ವ ಸಂಪ್ರದಾಯ ಮತ್ತೆ ಶ್ರೀ ಸಂಪ್ರದಾಯ, ರುದ್ರ ಸಂಪ್ರದಾಯ, ಕುಮಾರ ಸಂಪ್ರದಾಯ, ಈ 4 ಸಂಪ್ರದಾಯದ ಪುಸ್ತಕ ಅಥೆಂಟಿಕ್, ಉಳಿದದೆಲ್ಲ ಬೋಗಸ್. ಅವರ ಅಭಿಪ್ರಾಯ ಕೊಟ್ಟಿದ್ದಾರೆ. ಅವರೆಂತ ಹೇಳುದು ಕೃಷ್ಣನಿಗೆ ರೂಪ ಇಲ್ಲ ಮತ್ತೆ ಇದು ಶಕ್ತಿ, ಅವರಿಗೆ ವಿಶ್ವರೂಪ ದರ್ಶನ ಬೇಕು. ಆಗ ಕೃಷ್ಣನಿಗೆ ಗೊತ್ತುಂಟು ಒಂದು ವೇಳೆ ನಾನು ಇದನ್ನು ಕೊಡದಿದ್ರೆ ಇವರು ಈ ಪುಸ್ತಕವನ್ನು ಓದುವುದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿದ್ದಾನೆ. ತಿಳಿತಾ? ಹಾ ಪ್ರಭುಜಿ. ಹರೇ ಕೃಷ್ಣ. ಮಧು ಮಹಾದೇವ್. ಮಧು ಮಹಾದೇವ್. ಹರೇ ಕೃಷ್ಣ ಗುರುಜಿ. ಹೇಳಿ ಸರ್. ಶ್ರೀಕೃಷ್ಣನ್ಗೆ 8 ಜನ ಸತಿಯರು ಅಂತ ಹೇಳ್ತಾರೆ. ಅದರಲ್ಲಿ ಈ ಅವ್ರಿಗೆ ಎಷ್ಟು ಜನ ಎಲ್ಲರಿಗೂ ಎಷ್ಟು ಜನ ಮಕ್ಕಳಿದ್ರು ಅನ್ನೋದು ಎಲ್ಲಿ ಉಲ್ಲೇಖ ಇಲ್ಲ. ಅದು ಅವನಿಗೆ ಮಕ್ಕಳು ನಿಜವಾಗಿ ಎಷ್ಟು ಜನ ಮಕ್ಕಳಿದ್ದಾರೆ? ಇವನ್ ಶಿವಗೆ ಮಕ್ಕಳಿದ್ದಾರೆ, ಇವನ್ ಬ್ರಹ್ಮನ್ಗೆ ಮಕ್ಕಳಿದ್ದಾರೆ. ಕೃಷ್ಣನ್ಗೆ ಎಲ್ಲಿ ಉಲ್ಲೇಖ ಇಲ್ಲ. ಇದ್ರದ್ದು ಏನು ಗಾಂಧಾರಿ ಶಾಪ ಅಂತ ಹೇಳ್ತಾರೆ, ಅದನ್ನ ಸ್ವಲ್ಪ ನನಗೆ ಒಂಚೂರು ನೋಡಿ. ಗಾಂಧಾರಿ ಶಾಪ ಆಗ್ಲಿಕ್ಕೆ ಯಾರು ಅವಳು? ದೇವತಮ ವರಪುರುಷನಿಗೆ ಗಾಂಧಾರಿ ಶಾಪ ಆಗ್ಲಿಕ್ಕೆ ಯಾರು? ಫಸ್ಟ್ ಆಫ್ ಆಲ್ ಅವಳು ಜೀವತತ್ವ ವಿಷ್ಣು ತತ್ವಕ್ಕೆ ಶಾಪ ಆಗ್ಲಿಕ್ಕೆ ಆಗುದಿಲ್ಲ. ದಯವಿಟ್ಟು ಈ ಧಾರಾವಾಹಿ ಎಲ್ಲ ನೋಡ್ಬೇಡಿ ದಯವಿಟ್ಟು. ಧಾರಾವಾಹಿಯಲ್ಲಿ ಗಾಂಧಾರಿ ಶಾಪ, ಅದು ಶಾಪ, ಇದು ಶಾಪ. ಹಾಗಾಗಿ ನೋಡಿ ಕೃಷ್ಣನಿಗೆ ಈ ಪ್ರದ್ಯುಮ್ನ, ಅನಿರುದ್ಧ ಇದೆಲ್ಲ ಕೃಷ್ಣನ ಮಕ್ಕಳು. ಹಾಗಾಗಿ ತುಂಬಾ ಇದ್ದಾರೆ ಕೃಷ್ಣಂದು. ಆದ್ರೆ ಈ ಎಂತ ಹೇಳೋದು ಅನ್ಲಿಮಿಟೆಡ್ ಇದ್ದಾರೆ. ಹಾಗಾಗಿ ಅದು ಕೌಂಟ್ಲೆಸ್, ಎಕ್ಸಾಕ್ಟ್ ಹೇಳಿಕ್ಕೆ ಆಗುದಿಲ್ಲ. ಹಾಗಾಗಿ ಈಗ ನೀವು ಹೇಳಿದ ಅಷ್ಟ ಸಖೀಸ್ ಅಂದ್ರೆ ಕೃಷ್ಣ ಮತ್ತೆ ರಾಧಾರಾಣಿಯ ಪಕ್ಕ. ಕೃಷ್ಣನ ಸೈಡ್ ಇರುವುದು ಲಲಿತಾ, ಮತ್ತೆ ಈ ಕಡೆ ಇರುವಂತದ್ದು ವಿಶಾಖ. ಮತ್ತೆ ಅವರು ಅಷ್ಟಸಖೀಸ್ ಫಸ್ಟಿಗೆ ಮೇನ್ ರಾಧಾರಾಣಿ ಮತ್ತೆ ಲಲಿತಾ ವಿಶಾಖ, ಮತ್ತೆ ಅವರು 8 ಅಷ್ಟಸಖೀಸ್. ಮತ್ತೆ ಆ ರೀತಿ 108 ಮೀನ್, ಮತ್ತೆ 16,108 ಈ ರೀತಿ ಬರ್ತದೆ. ಹಾಗಾಗಿ ಕೃಷ್ಣನಿಗೆ ತುಂಬಾ ಮಕ್ಕಳಿದ್ದಾರೆ ಸರ್. ಆದ್ರೆ ಅದು ಮುಖ್ಯವಲ್ಲ. ನಮ್ಗೆ ಮುಖ್ಯ ಯಾವ್ದು ಆಚಾರ್ಯ ಕೊಟ್ಟಿದ್ದಾರೆ. ಹರೇ ಕೃಷ್ಣ.
ಚಾರ್ಟ್ ಅಲ್ಲಿ ನೋಡ್ತಾ ಇದ್ದೀನಿ ಪ್ರಭುಜಿ. ಗುಣಗಳ ಬಗ್ಗೆ ತಿಳಿಸಿಕೊಡಬಹುದಾ ಗುರುಜಿ? ಋಣಗಳಲ್ಲ, ಋಣಗಳ ಸಾರಿ, ಋಣಗಳ ಗಣಗಳ ಋಣಗಳ ಬಗ್ಗೆ ತಿಳಿಸಿಕೊಡಬಹುದು. ಎಸ್, ನೋಡಿ, ಸಮಾಜ ಋಣ, ಗುರು ಋಣ, ಇದೆಲ್ಲ ನೋಡಿ ಕೃಷ್ಣ ಹೇಳುದು ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ. ಕೃಷ್ಣನನ್ನು ಪ್ಲೀಸ್ ಮಾಡಿದ್ರೆ ಎಲ್ಲರೂ ಪ್ಲೀಸ್ ಮಾಡಿದ್ದಾರೆ. ಹೇಗಂದ್ರೆ ಈಗ ಯಾಂತಿ ದೇವ ವೃತಾದೇವ ಪಿತೃವೃತ ಭೂತಾನ್ ಯಾಂತಿ ಭೂತೇಜ ಮಧ್ಯಾಜ. ಅಂದ್ರೆ ಈಗ ದೇವತೆಗಳ ಪೂಜೆ ಮಾಡಿ ದೇವತೆಗಳಿಗೆ ಹೋಗ್ತೇವೆ, ಪಿತೃಗಳ ಪೂಜೆ ಮಾಡಿದ್ರೆ ಪಿತೃಲೋಕ ಹೋಗ್ತೇವೆ, ಭೂತಗಳ ಪೂಜೆ ಮಾಡಿದ್ರೆ ಭೂತಲೋಕ ಹೋಗ್ತೇವೆ, ಕೃಷ್ಣನ ಪೂಜೆ ಮಾಡಿದ್ರೆ ಕೃಷ್ಣಲೋಕ ಹೋಗ್ತೇವೆ. ಆದ್ರೆ ಪ್ರಭುಪಾದರಿಗೆ ಈ ಪ್ರಶ್ನೆಗೆ ಪ್ರಭುಪಾದ ಹೇಳಿದ್ದಾರೆ, ನಿಮ್ದು ಎಲ್ಲ ಋಣ. ಕೃಷ್ಣ ಅಂತ ಹೇಳುವುದು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷೇಶಾಮಿ ಮಾ ಶುಚ. ದಯವಿಟ್ಟು ಯಾರ್ದು ಸೌಂಡ್ ಬಂದದ್ದು. ಹಾಗಾಗಿ ನಾವು 100% ಕೃಷ್ಣನ್ ಶರಣಾಗತಾದ್ರೆ ಕೃಷ್ಣ ಎಲ್ಲ ನಿಮ್ದು ಉಳಿದದನ್ನೆಲ್ಲ ಟೇಕ್ ಕೇರ್ ಆಗ್ತಾನೆ, ಅಂದ್ರೆ ಅದನ್ನ ನೋಡ್ಕೊಳ್ತಾನೆ. ಆದ್ರೆ ನಾವು ಆ ರೀತಿ ಅಲ್ಲ, ನಮ್ಗೆ ಅದು ಕೂಡ ಬೇಕು ಇದು. ಹೇಗೆ ನಾವು 2 ಬೋಟಲ್ಲಿ ಕಾಲಿಟ್ಟಿದ್ದೇವೆ, ಈ ರೀತಿ ನಾವು ಮಾಡಬಾರ್ದು. ನಾವು ಒಂದು ಬೋಟಲ್ಲಿ ಕಾಲಿರ್ಬೇಕು. ಒಂದು ವೇಳೆ ನಾವು 100% ಕೃಷ್ಣನಿಗೆ ಶರಣಾತ ಆದ್ರೆ ಮತ್ತೆ ನಿಮ್ದು ಯಾವುದೇ ಋಣ ಇಲ್ಲ, ಕೃಷ್ಣ ಎಲ್ಲ ಋಣವನ್ನು ತೀರಿಸ್ತಾನೆ. ಇದನ್ನು ನಾವು ತಿಳಿಬೇಕು. ಆದ್ರೆ ನಮ್ಗೆ ಅದು ಕೂಡ ಬೇಕು, ಇದು ಕೂಡ ಬೇಕು ನಮ್ಗೆ. ಅಂದ್ರೆ 2 ಬೋಟಿಗೆ ಕಾಲಿಡ್ಬೇಕು. 2 ಬೋಟ್ ಕಾಲಿಟ್ರೆ ನಾವು ಅಲ್ಲೇ ಇರ್ತೇವೆ, ಒಂದು ಬೋಟ್ ಕಾಲಿಟ್ರೆ ನಾವು ಒಂದು ದಡಕ್ಕೆ ಸೇರ್ತೇವೆ. ಕೃಷ್ಣ ಕೂಡ ಹೇಳುದು, ಪ್ರಭುಪಾದ ಹೇಳ್ತಾರೆ, ನೀನು 100% ಶರಣ ಆದ್ರೆ, ಕೃಷ್ಣ ಹೇಳಿದಾನೆ ಭಗವದ್ಗೀತೆಯಲ್ಲಿ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಕೃಷ್ಣ ಇನ್ನ ಎಲ್ಲವನ್ನು ನೋಡಿಕೊಳ್ತಾನೆ. ಇದಕ್ಕೆ ಉದಾಹರಣೆ ಅಂತಂದ್ರೆ, ಈಗ ನೀವು ಒಂದು ಕಂಪನಿಗೆ ಕೆಲಸಕ್ಕೆ ಸೇರ್ತೀರಿ, ಒಂದು ಕಂಪನಿಯಲ್ಲಿ ನೀವು ಇರ್ತೀರಿ. ಕಂಪನಿ ಇರುವಾಗ ಇನ್ನೊಂದು ಕಂಪನಿಯವ ಅವನಿಗೆ ನೀವು ಅವನ ಕಂಪನಿಗೆ ಬರ್ಬೇಕಂತ ಇಚ್ಛೆ ಇರ್ತದೆ. ಆಗ ನೀವು ಹೇಳ್ತೀರಿ, ನಾನು ಬರುವುದಿಲ್ಲ, ನನಗೆ ಇಲ್ಲಿ ಒಳ್ಳೆ ಉಂಟು. ಆಗ ಹೇಳ್ತಾನೆ, ನಿನಗೆ ಆ ಕಂಪನಿ ಎಂತೆಲ್ಲ ಫೆಸಿಲಿಟಿ ಕೊಡ್ತಾ ಇದ್ದಾರೆ ಅದಕ್ಕಿಂತ ಎಲ್ಲ ಜಾಸ್ತಿ ಕೊಡ್ತೇನೆ, ಆಗ ನೀವು ಹೋಗ್ತೀರಿ. ಅದೇ ರೀತಿ ಕೃಷ್ಣನಿಗೆ ಬಂದ ಮೇಲೆ ಕೃಷ್ಣ ಈ ಎಲ್ಲ ನಮ್ಮ ಎಂತ ಹೇಳುದು ಪಿತೃಋಣ ಗುರುಋಣ ಎಲ್ಲ ನೋಡಿಕೊಳ್ತಾನೆ, ಅದ್ರ ಡೌಟ್ ಇಲ್ಲ. ಎಸ್, ಮತ್ತೆ ಬೇರೆ ಪ್ರಶ್ನೆ ಯಾವುದೂ ಇಲ್ಲ ಪ್ರಭುಜಿ. ಎಲ್ಲರಿಗೂ ತಿಳಿತಲ್ಲ, ಅದು ನಾವು ಮುಕ್ತಾಯ ಮಾಡುವ. ವಾಂಚ ಕಲ್ಪತರೋಭಿಶ್ಯ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇನೋ ನಮಃ. ಅನಂತ ಕೋಟಿ